ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಪ್ರತಿಭೆಯ ಬೆನ್ನಟ್ಟಿ ಸಾಧನೆಯ ಶಿಖರ ಇರುವವರು ಬಹಳಷ್ಟು ಕಡಿಮೆ ಮಂದಿ, ಜೊತೆಯಲ್ಲಿ ಆ ಪ್ರಯತ್ನವನ್ನು ಮಾಡುವವರು ಬಹಳಷ್ಟು ಕಡಿಮೆ ಮಂದಿ ಇದ್ದಾರೆ. ಅಂತಹ ಪ್ರಜ್ವಲಿಸ್ತಾ ಇರುವಂಥ ಪ್ರತಿಭೆಗಳ ಜೀವನ ಹೇಗಿರ್ತದೆ, ಅವರು ಮಾಡುವಂಥ ಪ್ರತಿ ಪ್ರಯತ್ನದಲ್ಲಿ ಅವರಿಗೆ ಸಿಗುವಂಥ ಸೋಲು ಸವಾಲಿನ ಕ್ಷಣಗಳಾಗಿರ್ಬೋದು, ಸಂತಸದ ಖುಷಿಯ ದಿನಗಳಾಗಿರ್ಬೋದು, ಹೇಗಿರ್ತವೆ, ಯಾವೆಲ್ಲ ಪ್ರಯತ್ನಗಳನ್ನು ಮಾಡಿ ಅವರು ಯಶಸ್ಸಿನ ಹಂತಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಥವಾ ಹೆಜ್ಜೆಯನ್ನು ಇಡ್ತಾರೆ, ಇವೆಲ್ಲವೂ ಕೂಡ ಕುತೂಹಲದ ವಿಚಾರ. ಅದು ಕೂಡ ನಮ್ಮೂರಿನ ನಮ್ಮ ಸುತ್ತಮುತ್ತಲು ಇರುವಂಥ ಯುವ ಪ್ರತಿಭೆಗಳ ಜೀವನ ಹೇಗಿದೆ ಅನ್ನುವಂಥದ್ದನ್ನು ತಿಳಿಯುವ ಕಾರ್ಯಕ್ರಮ ಇದು, ಪ್ರತಿಭೆಯ ಪ್ರತಿಹೆಜ್ಜೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ಅತಿಥಿ ಇದ್ದಾರೆ. ಇವರು ತನ್ನ ಪುಟ್ಟ ಪ್ರಾಯದಿಂದಲೇ ಸಂಗೀತದ ಆಸಕ್ತಿಯನ್ನು ಕಂಡುಕೊಂಡವರು, ಆ ಬಳಿಕ ಅದೇ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕನ್ನುವಂಥ ಹೆಜ್ಜೆ ಇಟ್ಟವರು. ಕಳೆದ 3-4 ವರ್ಷಗಳಿಂದ ನಿರಂತರ ಪ್ರಯತ್ನದಲ್ಲಿ ಯಶಸ್ಸಿನ ಹಂತವನ್ನು ತಲುಪಿರುವಂಥ ಯುವ ಪ್ರತಿಭೆ. ಜೊತೆಗೆ ಸದ್ಯ ತುಳು ಸಿನಿಮಾ ರಂಗದಲ್ಲೂ ಕೂಡ ತನ್ನ ಪುಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಂದಷ್ಟು ಹಾಡುಗಳ ಮೂಲಕ ಅದ್ಭುತ ಗಾಯಕನಾಗಿಯೂ ಗುರುತಿಸ್ಕೊಂಡಿದ್ದಾರೆ, ಅದ್ಭುತ ಸಂಗೀತ ಸಂಯೋಜಕನಾಗಿಯೂ ಕೂಡ ಗುರುತಿಸ್ಕೊಂಡಿದ್ದಾರೆ. ನಾನು ಮಾತನಾಡ್ತಾ ಇರುವಂಥದ್ದು ಮಂಗಳೂರಿನ ಪ್ರತಿಭೆ ನಿಶ್ಚಿತ್ ರಾಜ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯ ಸ್ವಾಗತ ನಿಶ್ಚಿತ್ ಅವರಿಗೆ. ಓಕೆ, ಸೊ ಹೇಗಿದ್ದಾರೆ? ಗಾಯಕರು ಹೌದು, ಸಂಗೀತ ಸಂಯೋಜಕರು ಹೌದು, ಹೇಗಿದ್ದೀರಾ ಅಂತ? ಚೆನ್ನಾಗಿದ್ದೀನಿ, ದೇವರ ದಯೆಯಿಂದ. ಓಕೆ, ಸೊ ಪ್ರತಿಯೊಬ್ಬ ಪ್ರತಿಭೆಗೂ ಕೂಡ ಅವರ ಹಿನ್ನೆಲೆ ಇರ್ಬೋದು ಅಥವಾ ಅವರ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ಒಂದು ರೀತಿಯ ಸವಾಲು ಅನ್ನುವಂಥದ್ದು ಇದ್ದೇ ಇರುತ್ತೆ. ಇಲ್ಲದಿದ್ದರೆ ಈ ಒಂದು ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಸಾಧನೆ ಅಥವಾ ಸಾಧನೆಯ ಹೆಜ್ಜೆಗಳನ್ನು ಇಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ನಿಮ್ಮ ಜೀವನದ ವಿಚಾರಗಳನ್ನು ನೋಡೋದಾದರೆ ಹೇಗೆ ನಡೀತಾ ಇದೆ ಸದ್ಯ ನಿಮ್ಮ ಚಟುವಟಿಕೆಗಳು? ಚೆನ್ನಾಗಿ ನಡೀತಾ ಇದೆ. ರೀಸೆಂಟ್ಲಿ ಆಗಿ ಒಂದು ತುಳು ಮೂವಿಗೆ ವರ್ಕ್ ಮಾಡ್ತಿದ್ದೇನೆ. ಚಿಕ್ಕ ಟ್ರೇಲರ್ಸ್ ಆಗಲಿ ಬೇರೆ ಸಾಂಗ್ಸ್ ಆಗಲಿ ಅದಕ್ಕೆಲ್ಲ ವರ್ಕ್ ಮಾಡ್ತಿದ್ದೇನೆ. ಆಮೇಲೆ ಸಣ್ಣ ಸಣ್ಣ ಕಂಪೋಸಿಂಗ್ಸ್ ಆಗಲಿ ಆಲ್ಬಮ್ ಸಾಂಗ್ಸ್ ಆಗಲಿ ಸಿಗ್ತಾ ಇದೆ. ಸೂಪರ್, ಇನ್ನಷ್ಟು ಸಿಗಲಿ ಅನ್ನುವಂಥ ಆಶಯದ ಜೊತೆಯಲ್ಲಿ ನಾನು ನಿಮ್ಮ ಹತ್ರ ಕೇಳಬೇಕು, ನಿಮ್ಮ ಪ್ರತಿಭೆಗೂ ಅಷ್ಟೇ ಅವರ ಬಾಲ್ಯ ಜೀವನ ತುಂಬಾ ಮೌಲ್ಯಯುತವಾದದ್ದು ಅಂತ. ಇವಾಗ ಅವುಗಳನ್ನು ನೆನಪು ಮಾಡಿಕೊಂಡಾಗ ನಮಗೆ ತುಂಬ ಖುಷಿ ಅನ್ನಿಸ್ತದೆ, ಎಷ್ಟು ಚೆನ್ನಾಗಿತ್ತು ಬಾಲ್ಯ ಅಂತ. ಒಟ್ಟಿನಲ್ಲಿ ನಿಮ್ಮ ಬಾಲ್ಯದ ದಿನಗಳು, ನೀವು ಹುಟ್ಟಿದ್ದು, ಜೊತೆಗೆ ನಿಮ್ಮ ತಂದೆ ತಾಯಿ ಇರ್ಬೋದು, ನೀವೆಷ್ಟು ಜನ ಒಡ ಹುಟ್ಟಿದವರು, ಜೊತೆಗೆ ಹೇಗಿತ್ತು ಪುಟ್ಟ ನಿಶ್ಚಿತ್ ಅನ್ನುವಂಥ ಪುಟ್ಟ ಹುಡುಗ ಇದ್ದಾಗ? ಮ್ಯೂಸಿಕ್ದು ವಿಷಯಕ್ಕೆ ಬರುವಾಗ ಚಿಕ್ಕದಿಂದ ತಾಯಿ ತುಂಬ ಫೋರ್ಸ್ ಮಾಡ್ತಿದ್ರು. ಇದು ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾವು ಕಾಂಪಿಟೇಷನ್ಗೆ ಹೋಗುವಾಗ ಕಾಂಪಿಟೇಷನ್ಗೆ ತಾಯಿ ಹೋಗುವಂತೆ ಒತ್ತಡ ಕೊಡಲೇಬೇಕು. ನನಗೆ ಸಿಂಗ್ ಮಾಡಲಿಕ್ಕೆ ಇಷ್ಟ, ಸ್ಟೇಜ್ಗೆ ಹೋಗ್ಲಿಕ್ಕೆ ಭಯ, ಸ್ಟೇಜ್ ಫಿಯರ್ ಇತ್ತು. ಇದೊಂಥರ ವಿಚಿತ್ರ ಇದೆ, ಹಾಡಬೇಕಾದ್ರೆ ವೇದಿಕೆಗೆ ಹೋಗಬಾರ್ದು ಅಂತ ಆಯ್ತು ಇವಾಗ. ಹೌದು. ಈ ಮ್ಯೂಸಿಕ್ ಅನ್ನ ಬಿಟ್ಟು ನಿಮ್ಮ ಬಾಲ್ಯವನ್ನು ನೆನಪಿಕೊಳ್ಳೋದಾದ್ರೆ ತಂದೆ ತಾಯಿ ಇರ್ಬೋದು, ಎಲ್ಲರ ಬಗ್ಗೆ ಹೇಳಿ. ನಾನು ಹುಟ್ಟಿದ್ದು ಪಂಪೆಲ್ನಲ್ಲಿ, ಮಂಗಳೂರು ಪಂಪೆಲ್. ಸೊ ತಂದೆ ಸಿವಿಲ್ ಕಾಂಟ್ರಾಕ್ಟರ್, ತಾಯಿ ಹೌಸ್ ವೈಫ್ ಮಾಡ್ತಿದ್ದಾರೆ. ಸೊ ಚಿಕ್ಕಿರುವಾಗ ತುಂಟ ಅಂತ ಇಲ್ಲ, ಮತ್ತೆ ಹೇಗೆ ತುಂಬಾ ಪಾಪ ಐತೆ. ಓಕೆ, ಇದನ್ನ ನಂಬಬೇಕು ಬಿಡ್ಬೇಕಂತ ಗೊತ್ತಿಲ್ಲ, ತುಂಬಾ ಪಾಪ ಅಂತ ಹೇಳಿದ್ರೆ ಅದಕ್ಕೆ. ಓಕೆ, ತುಂಬಾ ಪಾಪ ಐತೆ. ಓಕೆ, ಮನೆಯಲ್ಲಿ ಹೇಗಿರ್ತಾ ಇದ್ರಿ ನೀವು? ನೀವು ಒಬ್ಬರೇ ಮಗನ? ಇಲ್ಲ, ತಮ್ಮ ಇದ್ದಾನೆ, ಒಡ ಹುಟ್ಟಿದವರು. ತಮ್ಮ ಇದ್ದಾನೆ. ಓಕೆ, ತಮ್ಮನ ಜೊತೆ ಹೇಗೆ? ತಮ್ಮನ ಜೊತೆ ತುಂಬಾ ಜಗಳ ಆಗ್ತಿತ್ತು. ಓಕೆ, ಆದ್ರೂ ಪಾಪ. ಜಗಳ ಅಂದ್ರೆ ತಮ್ಮ ಚಾಡಿ ಹೇಳೋದು ಅಮ್ಮನ್ಗೆ, ಅಮ್ಮ ಹೊಡೆಯೋದು ಬಂದು. ಆದ್ರೆ ಅಲ್ಲೊಂದು ಉಪದ್ರ ಮಾಡಿ ಇಲ್ವಾ? ಇಲ್ಲ, ಸುಮ್ಮನೆ ಚಾಡಿ ಹೇಳುದು. ಈಗ ಸ್ವಲ್ಪ ದೊಡ್ಡ ಅದಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಯಾವುದನ್ನು ಹೇಳಬಾರ್ದು, ಮುಂದೆ ನನಗೂ ಕೂಡ ಹೇಳ್ತಾರೆ. ಓಕೆ, ಮ್ಯೂಸಿಕ್ನ ಜರ್ನಿ ಬಗ್ಗೆ ಮಾತನಾಡುವಾಗ ಅದು ತಾವು ಹೇಳಿದ್ರಿ, ಬಾಲ್ಯ ಜೀವನದಲ್ಲಿ ಅಂದರೆ ಪುಟ್ಟ ಹುಡುಗನಾಗಿದ್ದಾಗಲೇ ತಾಯಿ ಒತ್ತಾಯ ಮಾಡ್ತಾ ಇದ್ರು, ಸಂಗೀತ ಕಲಿಬೇಕು, ನೀನು ಹೋಗಬೇಕು ಅಂತ. ಆದರೆ ನಿಮಗೆ ವೇದಿಕೆಗೆ ಹೋಗೋದು ಇಷ್ಟ ಇರೋದಿಲ್ಲ, ಅಂದರೆ ಹಾಡಬೇಕನ್ನುವಂಥ ತುಡಿತ ಇತ್ತು ಅವಾಗ. ಹೌದು. ಆ ದಿನಗಳಲ್ಲಿ ಯಾವುದಾದ್ರೂ ಒಂದು ಘಟನೆ ಹೇಳ್ಬೋದು, ಯಾವುದಾದ್ರೂ ಒಂದು ವೇದಿಕೆಗೆ ಒತ್ತಾಯ ಮಾಡಿರುವಂತಾಗಿರ್ಬೋದು, ಯಾವುದಾದ್ರೂ? ರಿಯಲ್ ಜರ್ನಿ ಸ್ಟಾರ್ಟ್ ಆದಂದರೆ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿ. ಓಕೆ, ನಾನು ಅದೇ ಅಮ್ಮ ಹೇಳಿದರು ಪಾರ್ಟಿಸಿಪೇಟ್ ಮಾಡು ಫಿಲ್ಮಿ ಸಾಂಗ್ ಕಾಂಪಿಟೇಷನ್ಗೆ ಅಂತ. ಸೊ ಆವಾಗ ನನ್ನ ವಾಯ್ಸ್ ತುಂಬ ಹೈ ಇತ್ತು
ಚಿಕ್ಕ ವಯಸ್ಸಲ್ಲ, ಫೀಮೇಲ್ ಸಾಂಗ್ಸ್ ಎಲ್ಲ ಜಾಸ್ತಿ ಹಾಡ್ತಿದ್ದೆ. ಓಕೆ. ಹಾಗೆ ರಾವಣ್ ಮೂವಿಯಲ್ಲಿ ಬರೆನೇನ ಅಂತ ಒಂದು ಸಾಂಗ್ ಇತ್ತು, ಅದು ನಾನು ಹಾಡಲಿಕ್ಕೆ ಹೋದೆ. ಹಾಡುವಾಗ ಎಲ್ಲ ನಕ್ಕಿದ್ರು ನನ್ನ ಮೇಲೆ, ಓಕೆ. ನೆಗಡಿದ್ರು. ಓಕೆ. ನಾನು ಹಾಡಿ ಕೆಳಗೆ ಹೋಗುವಾಗ ಎಲ್ಲ ಹೇಳಿದರು, ಎಂಚಿನ ಮಾರೆ ಇದಾದ ಪದ್ಯ ಎಣ್ಣಿ ಪೊಣ್ಣುಲ್ಲಕ ಹಾಗೆಲ್ಲ ತಮಾಷೆ ಮಾಡಿದರು. ಓಕೆ. ಸೊ ಇರಲಿ ಪರವಾಗಿಲ್ಲ ಅಂತ. ಮೇಲೆ ತೀರ್ಪು ಆಗಿ ಜಡ್ಜಸ್ನವರು ಸ್ಟೇಜಿಗೆ ಕರೆದು ಫಸ್ಟ್ ಪ್ಲೇಸ್ ಕೊಟ್ಟರು. ಓಕೆ, ಸೂಪರ್. ಅದು ತುಂಬ ಖುಷಿ ಆಯಿತು. ಮತ್ತು ಅದರ ನಂತರ ನನಗೆ ಮ್ಯೂಸಿಕಲ್ಲಿ ಇನ್ನೂ ಆಸಕ್ತಿ ಉಂಟು. ಓಕೆ. ಈ ಮೂಮೆಂಟ್ ಬಗ್ಗೆ ಮಾತಾಡಬೇಕು. ನೀವು ಹೇಳಿದ್ರಿ ಹಾಡಿದ್ರಿ ಅವಾಗ, ಅಂದರೆ ಪುಟ್ಟ ಪ್ರಾಯದಲ್ಲಿ ವಾಯ್ಸ್ ಇನ್ನೂ ಅಷ್ಟು ರಫ್ ಆಗಿರ್ಬೋದು ಅಥವಾ ಚೆನ್ನಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಹಾಡಿದಂಥ ಹಾಡಿಗೆ ವೇದಿಕೆಯಿಂದ ಕೆಳಗೆ ಇಳಿದು ಬರಬೇಕು ಎಲ್ಲರೂ ಕೂಡ, ಏನು ಹಾಡಿದ್ಯಾ, ಹುಡುಗಿ ಥರ ಹಾಡಿದ್ಯಾ, ಹುಡುಗಿರು ವಾಯ್ಸ್ ಥರ ಇದೆ ಅಂತ ತಮಾಷೆ ಮಾಡಿದ್ರು. ತಮಾಷೆ ಮಾಡೋ ಸಂದರ್ಭ ನಿಮ್ಮ ಮನಸ್ಸಿಗೆ ಏನು ಅನಿಸ್ತು ಆಗ? ನಾನು ಏನು ರಿಯಾಕ್ಟ್ ಮಾಡಲಿಕ್ಕೆ ಹೋಗಿಲ್ಲ. ಅಲ್ಲ, ಏನು ಅನಿಸ್ತು ನಿಮಗೆ ರಿಯಾಕ್ಟ್ ಮಾಡೋದು? ನನಗೆ ನನಗೆ ಆಯಿತು, ಲೈಕ್ ನಾನು ಶ್ರುತಿಬದ್ಧವಾಗಿ ಹಾಡಿದ್ದೇನೆ, ನಾನು ಹಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಓಕೆ. ಮತ್ತೆ ನಾನು ಇಗ್ನೋರ್ ಮಾಡಿದೆ. ಅವಾಗಲೇ ಇಗ್ನೋರ್ ಮಾಡೋದು ನಿಮ್ಗೆ ಗೊತ್ತಿತ್ತು? ಇಲ್ಲಾಂದರೆ ಮಕ್ಕಳಿಗೆ ಸಾಮಾನ್ಯವಾಗಿ ಏನೋ ಒಂದು ಬೇಸರ ಆಯಿತು ಅಂತ, ಅಥವಾ ಇನ್ನೊಬ್ರು ಏನೋ ನಮ್ಮನ್ನು ಕೆಳಗೆ ಮಾಡಿ ಮಾತಾಡಿದ್ರು ಅಂತ ಆದಾಗ, ಲೈಕ್ ನನಗೆ ಒಂದು ಧೈರ್ಯ ಇತ್ತು, ನಾನು ಚೆನ್ನಾಗಿ ಹಾಡಿದ್ದೇನೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ. ಓಕೆ. ಒಂದು ಧೈರ್ಯ ಇತ್ತು, ನಾನು ಒಳ್ಳೆ ಮೂಮೆಂಟ್, ಪ್ರೈಸ್ ಬಂದ ಮೂಮೆಂಟ್ ತುಂಬ ಖುಷಿ ಆಯಿತು. ಎಲ್ಲ ಸೈಲೆಂಟ್. ಓಕೆ. ತಮಾಷೆ ಮಾಡಿದವರ ಬಾಯಿ ಅಲುಗಾಡಿರ್ಲಿಕ್ಕಿಲ್ಲ, ಮಾತುಗಳೇ ಬಂದಿರಲಿಕ್ಕಿಲ್ಲ ಅವರಿಗೆ ಅಂತ. ಓಕೆ. ಅಲ್ಲಿಂದ ನಿಜವಾದ ನಿಮ್ಮ ಸಂಗೀತದ ಪಯಣ ಅಥವಾ ಸಂಗೀತದ ಜೀವನ ಅನ್ನುವಂಥದ್ದು ಆರಂಭವಾಯಿತು. ಪ್ರತಿಯೊಂದು ವೇದಿಕೆಯು ಕೂಡ ನಮಗೆ ಅಮೂಲ್ಯವಾದದ್ದು, ಅಷ್ಟು ಗೌರವ ಇರ್ತದೆ ಆ ವೇದಿಕೆಯ ಬಗ್ಗೆ. ಈ ಸಂದರ್ಭದಲ್ಲಿ ನೀವು ಈ ಒಂದು ಹಂತಕ್ಕೆ ಬಂದಿದ್ದೀರಾ, ನಿಮ್ಮ ತಾಯಿ ಬಗ್ಗೆ ಹೇಳಬೇಕು. ನೀವು ಆ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ರು, ನಿಮಗೆ ಇರಿಟೇಷನ್ ಆಗಿರ್ಬೋದು, ಏನಕ್ಕೆ ಇಷ್ಟು ಪ್ರೆಷರ್ ಹಾಕ್ತಾರೆ ಅಂತ. ಇರಿಟೇಷನ್ ಕೂಡ ಆಗ್ತಿತ್ತು, ಆಮೇಲೆ ನನಗೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಅಲ್ಲ, ಹೋಗ್ಬೇಕಂತ ಕೂಡ ಆಗ್ತಿತ್ತು. ತಾಯಿ ಎಲ್ಲ ಮೊದಲು ಲಿರಿಕ್ಸ್ ಎಲ್ಲ ನೋಡಲಿಕ್ಕೆ ನೆಟ್ ಇರಲಿಲ್ಲ, ಸರಿಯಾಗಿ ಫೋನ್ ಸಹ ಇರಲಿಲ್ಲ. ಆವಾಗ ತಾಯಿ ಲಿರಿಕ್ಸನ್ನೇ ಕೇಳಿ ಬರೆದು ನನಗೆ ಹೇಳ್ತಿದ್ರು, ಹೀಗೆ ಹಾಡು ಅಂತ. ಸೊ ಅದನ್ನು ನೋಡಿ ಮತ್ತೆ ಲಿರಿಕ್ಸನ್ನು ಅಲ್ಲಿ ಹೋಗಿ ಹಾಗೆ ಹಾಡ್ತಿದ್ದೆ. ಏನು ಅನಿಸ್ತದೆ ತಾಯಿಯ ಒಂದು, ನೀವು ಪುಟ್ಟ ಹುಡುಗನಾಗಿದ್ದಾಗಲೇ ಅವರು ಕನಸು ಕಂಡಿದ್ರು. ಹೌದೌದು. ಸೊ ಆ ಕನಸನ್ನು ಒಬ್ಬ ತಾಯಿ ಕನಸು ಕಾಣೋದು ಒಬ್ಬ ಮಗನ ಬಗ್ಗೆ, ಮಗ ಅದನ್ನು ನೆನೆಸ್ಕೊಂಡಾಗ ಮಗನಿಗೆ ಏನು ಅನಿಸ್ತದೆ ಈಗ? ತುಂಬ ಖುಷಿ ಆಗ್ತದೆ. ಪ್ರತಿ ಹಂತದಲ್ಲೂ ಕೂಡ ಸಹಕಾರ ಕೊಟ್ಟಿರ್ತಾರೆ, ನಿಮಗಿಂತ ಜಾಸ್ತಿ ನಿಮ್ಮ ಬಗ್ಗೆ ಅವರೇ ಕನಸನ್ನು ಕಂಡಿರ್ತಾರೆ ಅಂತ. ಇನ್ನು ಬಾಲ್ಯದಲ್ಲಿ ನೀವು ಸಂಗೀತ ತರಗತಿಗಳಿಗೆ ಜಾಯ್ನ್ ಆದ್ರ, ಹೇಗಿತ್ತು? ನಿಜವಾಗಿ ಹೇಳಬೇಕಂದ್ರೆ ನನಗೆ ಸಿಂಗಿಂಗ್ ಆಗಲಿ ಮ್ಯೂಸಿಕ್ ಆಗಲಿ ಸೆಕೆಂಡ್ PU ತನಕ ಯಾರೂ ಗುರುಗಳಿಲ್ಲ. ಅಲ್ಲಿವರೆಗೆ ಏನು ಮಾಡ್ತಾ ಇದ್ರಿ ತಾವು ಅಂತ? ನಾನು ಹೋಮ್ ಥಿಯೇಟರಲ್ಲಿ ಕೇಳ್ತಾ ಕಲಿತಾ ಇದ್ದೆ. ಹಾಗೆ ನಾನು ಮ್ಯೂಸಿಕ್ಕಿಗೆ ಜಾಯಿನ್ ಆದದಂದರೆ ಅದು ಫಸ್ಟ್ PU ಅಲ್ಲಿ. ಓಕೆ, ರೈಟ್. ಗಿಟಾರ್ ಕ್ಲಾಸಿಗೆ ಜಾಯಿನ್ ಆದದ್ದು ಮೊದಲು. ಓಕೆ, ರೈಟ್. ನೀವು ಹಾಡನ್ನು ಕೇಳ್ತಾನೆ ಕಲಿತಾ ಇದ್ರಿ ಅಂತ ಹೇಳಿದ್ರಿ. ಬಹಳಷ್ಟು ಪ್ರತಿಭೆಗಳಿಗೂ ಅಷ್ಟೇ ಮೊದಲು ಎಲ್ಲವೂ ಕೂಡ ಸಿಕ್ಕಿರೋದಿಲ್ಲ, ಬಟ್ ಅವರಲ್ಲಿರುವಂಥ ಪ್ರತಿಭೆ ಎಲ್ಲವನ್ನ ಸೃಷ್ಟಿ ಮಾಡಿ ಕೊಡ್ತದೆ. ಸ್ವಲ್ಪ ತಾಳ್ಮೆ ಬೇಕು. ನಿಮಗೆ ಸಿಕ್ಕಿತು ಅದು ನಂತರ. ಆದರೆ ನೀವು ಹೋಮ್ ಥಿಯೇಟರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನಿಮಗೆ ಒಂದು ಇಷ್ಟ ಆದಂಥ ಹಾಡು ಯಾವುದು, ತುಂಬ ನೀವು ಅದನ್ನು ಮತ್ತೆ ಮತ್ತೆ ಹಾಡಬೇಕು ಅನ್ನಿಸ್ತಾ ಇದ್ದಂಥ ಹಾಡು ಆ ಸಂದರ್ಭಕ್ಕೆ ಯಾವುದು? ನಾನು 7th ಸ್ಟ್ಯಾಂಡರ್ಡಲ್ಲಿರುವಾಗ ಆಶಿಕಿ 2 ಅಂತ ಒಂದು ಮೂವಿ ರಿಲೀಸ್ ಆಯಿತು. ಸೊ ಅದರದ್ದು ತುಮ್ ಹಿಯೋ ಅಂತ ಒಂದು ಹಾಡು. ಸೊ ಅದು ಕೇಳುವಾಗ ನನಗೆ ಹಿಂದಿ ಸಾಂಗ್ಸ್ ಅಂದರೆ ಮೊದಲಿಂದ ತುಂಬ ಇಷ್ಟ. ಇನ್ನು ಆ ಮೂವಿ ಎಲ್ಲ ನೋಡಿ ತುಂಬ ಇನ್ಸ್ಪಿರೇಷನ್ ಬಂತು. ಅದು ಸಿಂಗಿಂಗ್ ಇದೆ ಮೂವಿ ಅಲ್ವಾ, ಸೊ ಅದೆಲ್ಲ ನೋಡಿ ಇನ್ನೂ ಜಾಸ್ತಿ ಹಿಂದಿ ಸಾಂಗ್ಸನ್ನು ಹಾಡ್ತಾ ಓಕೆ. ಹಾಗಾದರೆ ನಮಗೆ ಆ ಹಾಡಿನ ಒಂದು 2 ಲೈನ್ ಆದರೂ ಕೇಳಬೇಕನ್ನಿಸ್ತದೆ. ಯಾಕಂದರೆ ಆ ಪುಟ್ಟ ಪ್ರಾಯದಲ್ಲಿ ಆ ಹಾಡಿನಿಂದ ಒಂದು ರೀತಿಯ ಹುಚ್ಚು, ನಾನು ಹಾಡಬೇಕು ಅನ್ನುವಂಥ. ಹಾಗಾದರೆ ಒಬ್ಬ ಗಾಯಕ ಬಾಲಕನಾಗಿದ್ದಾಗ ಅವನಿಗೆ ಆ ರೀತಿಯ ಒಂದು ಒಳ್ಳೆಯ ಹುಚ್ಚು ಅಂತ ಹೇಳ್ಬೋದು, ಅದನ್ನು ಹಿಡಿಸಿದಂಥ ಹಾಡ್ಬೋದು ಈಗ? तेरे लिए ही जिया मैं खुद को जो यूं
दे दिया है तेरी वफा ने मुझको संभाला, चाहे गमों को दिल से निकाला, तेरे साथ मिला है नसीब जुड़ा, तुझे पाके अधूरा न रहा, ओ क्योंकि तुम ही हो, अब तुम ही हो जिंदगी, अब तुम ही हो, ओ चैन भी मेरा दर्द भी मेरी आशिकी, अब तुम ही हो. ಸೂಪರ್. ನನಗಿಲ್ಲಿ ನಾನು ನಿಮ್ಮ ಹತ್ರ ಕೇಳಬೇಕು ಅನ್ನಿಸ್ಕೊಂಡೆ. ಅಂದರೆ ಈ ಕಾರ್ಯಕ್ರಮದಲ್ಲಿ ಈ ಹಾಡನ್ನು ಹಾಡಬೇಕಾದ್ರೆ ನಿಮ್ಮ ಆ ದಿನಗಳಲ್ಲಿ ನೀವು ಆ ಹಾಡಿನ ಹುಚ್ಚನ್ನು ಹುಟ್ಟಿಸ್ಕೊಂಡಿದ್ರಿ, ಅದು ನೆನಪಾಯ್ತಾ ನಿಮಗೆ? ನಿಜವಾಗ್ಲು ಹೇಗೆ ಅನಿಸ್ತದೆ ಆಗಿನ ಕಾಲದ ಒಂದು ಜೋಶ್? ಆ ಹಾಡು ಕಂಡ್ರೆ ಸಾಕು, ಏನೋ ಒಂದು ಶಕ್ತಿ ನಿಮಗೆ. ಶಕ್ತಿ ಎಲ್ಲ ಕಡೆ ಹೋದ್ರು ಅದೇ ಸಾಂಗ್ ಆಡ್ತಾ ಇದ್ದೆ. ಲಾಸ್ಟ್ ಅದು ಹಾಡಿ ಹಾಡಿ ಜನರು ಹೇಳಿದ್ ಕೂಡ ಉಂಟು, ನೀನ್ ಎಂತ ಮಾರೆ ಎಲ್ಲ ಕಡೆ ಇದೇ ಹಾಡ್ತಿದ್ದಿ ಅಂತ. ಓಕೆ, ಒಂದ್ ಕಡೆ ಪ್ರತಿಭೆಯನ್ನ ಬೆಳೆಸ್ತಾ ಅವರಲ್ಲಿ ಬದಲಾವಣೆಯನ್ನು ಕೂಡ ಕಂಡುಕೊಳ್ಳಿಕ್ಕೆ ಅಭಿಮಾನಿಗಳು ಬಯಸ್ತಾರೆ, ಇನ್ನಷ್ಟು ಬದಲಾಗಬೇಕು ಅಂತ. ಏನೇ ಇರಲಿ, ಒಟ್ಟಿನಲ್ಲಿ ಬಾಲ್ಯದಿಂದಲೇ ಸಂಗೀತದ ಜೊತೆಗೆ ಬೆಳೆದಂಥ ಪ್ರತಿಭೆ, ಅಂದರೆ ಆಸಕ್ತಿ ಅನ್ನುವಂಥದ್ದು ಜೊತೆಗಿದ್ರೆ ಅವಕಾಶ ಅನ್ನುವಂಥದ್ದು ದೂರದಿಂದ ಜೊತೆ ಆಗ್ತಾ ಹೋಗ್ತದೆ ಅಂತ. ಇನ್ನು ನಿಮ್ಮ ಬಾಲ್ಯ ಜೀವನದಲ್ಲಿ ನಿಮ್ಮ ಪ್ರಾಥಮಿಕ ಶಿಕ್ಷಣ ಅದರ ಬಗ್ಗೆ ಮಾತಾಡಬೇಕು. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನಿಶ್ಚಿತಾರ್ಜುನ ದೊಡ್ಡಮ್ಮ, ಓಕೆ, ಪರಂಗಿಪೇಟೆಯಿಂದ ಫೋನ್ ಮಾಡಿದ್ದು. ಓಕೆ. ಇಲ್ಲಿ ನಮಗೆ ತುಂಬಾ ಖುಷಿ ಆಯ್ತು. ಏನ್ ಹೇಳ್ತೀರಾ ಮಗನಿಗೆ? ಮಗನಿಗೆ ಅವನು ಇನ್ನು ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ಹೇಳುದು ನಾನು. ಎಲ್ಲ ನಮ್ಮ ಆಶೀರ್ವಾದ ಅವನಿಗೆ ಅದೇ. ಓಕೆ, ದೊಡ್ಡಮ್ಮನ ಹತ್ರ ನಾನು ಕೇಳಬೇಕು, ನಿಶ್ಚಿತ್ ಸಣ್ಣ ಹುಡುಗ ಆಗಿದ್ದಾಗ ಪೋಖ್ರಿ ಆಗಿದ್ರ ಅಥವಾ ಪಾಪ ಇದ್ರ? ಪೋಖ್ರಿ ಇಲ್ಲ, ಅವನು ತುಂಬಾ ಪಾಪ ಇದ್ದ. ಅದು ಪರಂಗಿಪೇಟೆಯಲ್ಲಿ ಇದ್ದ, ಒಂದು 4-5 ವರ್ಷದ ತನಕ ನನ್ನ ಹತ್ತಿರವೇ. ಏನ್ ವಿಶ್ ಮಾಡ್ತೀರಾ ಈ ವೇದಿಕೆಯಲ್ಲಿ ಅವರಿಗೆ? ಅವನು ತುಂಬಾ ದೊಡ್ಡ ಸ್ಟಾರ್ ಆಗ್ಲಿ, ದೇವರ ಅನುಗ್ರಹ, ಆ ಕೊರಗಜ್ಜನ ಅನುಗ್ರಹ ಅವನಿಗೆ ಅವನ ಮೇಲಿರಲಿ ಅಂತ ಹೇಳ್ತೇನೆ. ಖಂಡಿತ ಅಮ್ಮ, ಪ್ರೀತಿ ಇಟ್ಟು ಕರೆ ಮಾಡಿದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ಜೊತೆಗೆ ಆಶೀರ್ವಾದ ಇದ್ರೆ ಆ ದೇವರ ಆಶೀರ್ವಾದ ತನ್ನಷ್ಟಕ್ಕೆ ಈ ಪ್ರತಿಭೆಗೆ ಬರುತ್ತೆ ಅಮ್ಮ. ಓಕೆ ಸರ್, ಧನ್ಯವಾದ. ಧನ್ಯವಾದ. ಓಕೆ, ದೊಡ್ಡಮ್ಮ ಬಹಳಷ್ಟು ಪ್ರೀತಿ ಇಟ್ಟು ಕರೆ ಮಾಡಿದ್ರು. 4 ವರ್ಷ ನನ್ನ ಜೊತೆಗೆ ಇದ್ದ. ಏನು ದೊಡ್ಡಮ್ಮ ಅಂದ್ರೆ ಎಷ್ಟು ಪ್ರೀತಿ ಇದೆ? ತುಂಬಾ ಪ್ರೀತಿ. ದೊಡ್ಡಮ್ಮ ಅಂದರೆ ತುಂಬ ಎಲ್ಲ ವಿಷಯಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ಲೈಕ್ ಅಮ್ಮ ಎಗೇನ್ಸ್ಟ್ ಆದರೂ ದೊಡ್ಡಮ್ಮ ಸಪೋರ್ಟ್ ಮಾಡ್ತಾರೆ. ಓಕೆ, ಅದೇನು ಅಷ್ಟು ಬಾಂಧವ್ಯ ನಿಮಗೂ ನಿಮ್ಮ ದೊಡ್ಡಮ್ಮನಿಗೂ ಅಂತ? ದೊಡ್ಡಮ್ಮನಿಗೆ ಮಕ್ಕಳಿಲ್ಲ, ಓಕೆ, ಸೊ ನನ್ನನ್ನೇ ಮಗನಾಗಿ ನೋಡ್ತಾರೆ. ಏನನ್ನಿಸ್ತು ಮೊದಲ ಕರೆನೇ ದೊಡ್ಡಮ್ಮನೆ ಮಾಡಿದ್ರು? ತುಂಬ ಖುಷಿ ಆಯಿತು. ಓಕೆ, ನಾನು ಮೊದ್ಲು ಇರ್ತೀನಿ ನಿನ್ನ ಜೊತೆ, ಯಾವತ್ತು ಮೊದ್ಲು ಇರ್ತೀನಿ ಅನ್ನುವಂಥದ್ದು ಒಂದು ಸಾಕ್ಷಿಯಾಗಿ ಸಿಗ್ತಾ ಇದೆ. ಸೂಪರ್, ಒಂದು ಭಾವನೆಯ ಕ್ಷಣ ಅಂತ ಹೇಳಬಹುದು, ಭಾವುಕರ ಮನದೊಳಗೆ. ಇನ್ನು ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡಿದ್ರಿ? ಹೇಗಿತ್ತು ಆ ಶೈಕ್ಷಣಿಕ ಅವಧಿ? ನಾನು ಶ್ರೀ ರಾಮಕೃಷ್ಣ ಬಾನ್ಸ್ ಹಾಸ್ಟೆಲ್ ಸ್ಕೂಲಲ್ಲಿ ನನ್ನ ಪ್ರೈಮರಿ, ಹೈಸ್ಕೂಲ್ ಮತ್ತು PUC ಕೂಡ ಅಲ್ಲಿಯೇ ಮಾಡಿದ್ದು. ಓಕೆ, PUC ವರೆಗೂ ಕೂಡ ಒಂದೇ ಸಂಸ್ಥೆಯಲ್ಲಿ ಓದಿದ್ದೀರಾ? ಅಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುವಾಗ ಅಲ್ಲಿ ತುಂಬಾನೇ ಕಾಂಪಿಟೇಷನ್ಗಳು ಇರ್ತವೆ, ಎಲ್ಲವೂ ಇತ್ತು. ಅವಕಾಶಗಳನ್ನು ಬಳಸ್ಕೊಳ್ತಾ ಇದ್ರೆ ಹೇಗೆ ಅಂತ? ನನಗೆ ಕಾಂಪಿಟೇಷನ್ಗೆ ಹೋಗಿ ಪಾರ್ಟಿಸಿಪೇಷನ್ ಮಾಡಬೇಕಂತ ತುಂಬ ಇಷ್ಟ. ಸಿಂಗಿಂಗ್ ಆಗಲಿ, ಈಗ ಸ್ಕೂಲ್ ಡೇಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಹಾಗೆಲ್ಲ. ಸೊ ಏನಾಯ್ತಂದರೆ ನಾನು ಕಲಿಯೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೆ. ಓಕೆ, ಸೊ ಅದರ ಕಾರಣ ಮೋಸ್ಟ್ಲಿ ಟೀಚರ್ಸ್ನವರು ನನ್ನನ್ನೇ ಬೇರೆ ಇದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಓಕೆ, ಹಾಗೆ ಸ್ವಲ್ಪ ವೀಕ್ ಇದ್ರೆ ಅಥವಾ ತುಂಬಾ ವೀಕ್ ಇದ್ರೆ? ವೀಕ್ ಇದ್ದೆ, ಆದರೆ ಸ್ವಲ್ಪ ಲೈಕ್ ಗೌರವ ಇಟ್ಕೊಳ್ಳೋದು. ವೀಕ್ ಅಂದರೆ ಏನು ಹೇಳೋದು, ಲೈಕ್ ನನಗೆ ಎವರೇಜ್ ಆಗುದಿಲ್ಲ ಅಂತಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಓಕೆ,
ಇದೊಂದು ಹೆಚ್ಚಿನವರ ಸಮಸ್ಯೆ ಇದು. ಕಲಿಯಕ್ಕಾಗುತ್ತೆ, ಆಗದೆ ಏನಿಲ್ಲ, ಕಲ್ತ್ರೆ ಅವ್ರು ಮಾರ್ಕ್ ಪಡಿತಾರೆ, ಆದರೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋದು? ಇಂಟ್ರೆಸ್ಟ್ ಪಾಸ್ ಆಗುವಷ್ಟು ಓದ್ಕೊಂಡು ಹೋಗ್ತಾರೆ, ಪಾಸ್ ಆಗ್ತಾರೆ ಅಷ್ಟೇ. ಇಷ್ಟೇ ಬೇಕು ಅಂತೇನಿಲ್ಲ. ಇರಲಿ, ಆವಾಗ ಸಪೋರ್ಟ್ರು ಅಂದರೆ ನೀವು ಅಲ್ಲಿ ಕಲಿತಾ ಅಂದರೆ ಕಲಿಯುವಿಕೆಯಲ್ಲಿ ಸ್ವಲ್ಪ ಹಿನ್ನಡೆ ಇದ್ದ ಕಾರಣ ಅವರು ಜಾಸ್ತಿ ನಿಮ್ಮ ಕಡೆ ಫೋಕಸ್ ಮಾಡಿಲ್ಲ ಅಂತ ಹೇಳಿಲ್ಲ. ಸೊ ಅಲ್ಲಿ ವೇದಿಕೆ ಏರಿದೆಲ್ಲ ನೆನಪಿದೆ ನಿಮಗೆ? ಸ್ಕೂಲ್ ಡೇಸ್ ಆಗಿರ್ಬೋದು, ಹೀಗೆ ಹೋಗ್ತಾ ಇದ್ರೆ ಹೇಗೆ ಅಂತ? ಲೈಕ್ ಸ್ಕೂಲ್ ಒಳಗೇನೆ ಜಾಸ್ತಿ ಪ್ರೋಗ್ರಾಮ್ಸ್ಗೆಲ್ಲ ಹೋದದ್ದು. ಆಮೇಲೆ ಪಿ ಯುಗೆ ಬರುವಾಗ ನನಗೆ ಒಂದು ಮ್ಯಾಮ್ ಇದ್ದಾರೆ, ಕ್ಷಮಾ ಅಂತ. ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಅವರು ಸಿಂಗಿಂಗಲ್ಲಿ ನನ್ನ ವಾಯ್ಸ್ ಕೇಳಿ ಆದಮೇಲೆ ಅವ್ರು ಸ್ಟಾಫ್ ರೂಮ್ಗೆ ಕರೆದು ನಿನ್ನ ವಾಯ್ಸ್ ಚಂದ ಉಂಟು ಅಂತ ಹೇಳಿ ಬೇರೆ ಹೊರಗೆ ಕಾಂಪಿಟೇಷನ್ಗೆಲ್ಲ ಟೌನ್ ಹಾಲ್ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಕೂಡ ಅವ್ರು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಓಕೆ ಓಕೆ. ಸೊ ಆ ಮೇಡಮ್ ಇಲ್ಲಿ ಆದರೂ ಕ್ಷಣಕ್ಕೆ ನಿಮಗೆ ರಿಯಾಕ್ಟ್ ಮಾಡದೇ ಇರ್ತಾ ಇದ್ರೆ ಒಂದು ಒಳ್ಳೆ ಬದಲಾವಣೆ ಆಗದೇ ಇರ್ತಾ ಇತ್ತ ಹೇಗೆ? ಲೈಕ್ ನನಗೆ ಎಂಥ ಸಪೋರ್ಟ್ ಇಲ್ಲ ಅಂತ ಒಂದು ಫೀಲ್ ಆಗಿ ಸ್ವಲ್ಪ ಹೊರಗೂ ಇರ್ತಾ ಇತ್ತು. ಇರ್ತಾಯಿತ್ತು. ಆದರೆ ಅಲ್ಲಿಂದೊಂದು ಪ್ಲಸ್ ಅನ್ನುವಂಥದ್ದು ನಿಮಗೆ ಜೊತೆ ಹೌದು. ಗುರುವಾಗಿ ಬಂದರು, ಹೀಗೆ ಬದುಕಿಗೆ ಒಂದು ಗುರುವಾಗಿ ನಿಂತರು. ಅಲ್ಲಿ ಯಾವತ್ತೂ ಕೂಡ ಸಪೋರ್ಟ್ ನಾನು ಇರ್ತೀನಿ, ನೀವು ಮುಂದೆ ಹೋಗಬೇಕು ಅಂತ. ಅದಕ್ಕಾಗಿ ನಿಜವಾಗ್ಲೂ ಸಾಮಾನ್ಯವಾಗಿ ಹೇಳೋದುಂಟು, ಎಲ್ಲ ಪ್ರತಿಭೆಗಳಿಗೂ ಕೂಡ ಒಬ್ಬೊಬ್ಬರು ಸಹಕಾರಿಯಾಗಿ ನಿಲ್ತಾರೆ, ಜೊತೆ ನಿಲ್ತಾರೆ. ನಮಗೆ ಆ ಪ್ರತಿಭೆಯ ಬಗ್ಗೆ ಭಕ್ತಿ ಇರಬೇಕು ಅಷ್ಟೇ ಅಂತ. ಸೊ ನಿಮ್ಮೊಳಗಿನ ಪ್ರತಿಭೆಗೆ ಅಲ್ಲಿನ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ. ಆದರೆ ನೀವು ಆವಾಗ ಮಾತನಾಡ್ತಾ ಇದ್ರಿ, ಸಂಗೀತದ ಒಂದೊಂದು ವಾದ್ಯಗಳನ್ನು ಕಲಿಯುವಂಥ ಪ್ರಯತ್ನ ಮಾಡಬೇಕನ್ನೋದು ನಿಮಗೆ ಒತ್ತಾಯ ಸಣ್ಣದಿರುವಾಗಲೇ ಇತ್ತು. ನೀವು ಮೊದಲು ಕಲಿತಿದ್ದು ಯಾವ ವಾದ್ಯವನ್ನು? ಮೊದಲು ಆ್ಯಕ್ಚುಲಿ ನಾನು ಕೀಬೋರ್ಡ್ ಕ್ಲಾಸ್ ಕಲಿಲಿಕ್ಕೆ ಹೋದದ್ದು. ಗುರು ಅಂತ ಇದ್ದರು ಸರ್, ಅವ್ರ ಜೊತೆ ಕಲೀಲಿಕ್ಕೆ ಹೋದದ್ದು. ಅವ್ರ ಫಂಕ್ಷನ್ಸಲ್ಲಿ ಬ್ಯುಸಿ ಆದ ವಿಷಯದಿಂದ ಕ್ಲಾಸಸ್ ಎಲ್ಲ ಸರಿಯಾಗಿ ಸಿಗ್ತಿರಲಿಲ್ಲ. ಆದಮೇಲೆ ನಾನು ಬೇರೆ ಕ್ಲಾಸಿಗೆ ಬೇರೆ ಕ್ಲಾಸ್ನ ಬಗ್ಗೆ ಮಾತಾಡುವ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸೂಪರ್. ಒಳ್ಳೆ ಟೈಮಿಗೆ ಕರೆ ಮಾಡಿದ್ದೀರಾ. ಈಗಷ್ಟೇ ನಿಮ್ಮ ಬಗ್ಗೆನೇ ಮಾತನಾಡ್ತಾ ಇದ್ರು. ಓಕೆ, ನೀವು ಏನು ಹೇಳ್ತೀರಾ ಇವರನ್ನ? ಅವರು ಹೇಳಿದರು ಮೊದಲು ನನ್ನ ಒಳ್ಳೆ ರೀತಿಯಲ್ಲಿ ಗುರುತಿಸಿ ಪ್ರೋತ್ಸಾಹಿಸಿದಂಥವ್ರು ಇವರು ಅಂತ. ಸತ್ಯ ಇರ್ಬೇಕಂದ್ರೆ ಅವನ ಅಮ್ಮ ಅವನನ್ನು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಸ್ಕೂಲಲ್ಲಿ ಅವನಿಗೆ ತುಂಬಾ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡ್ತಾ ಇದ್ರು. ಅದ್ರ ಮೇಲೆ ಅವನು PUCಗೆ ಬಂದ ಮೇಲೆ ಅವನು ಒಂದು ಆಡಿಷನ್ ಕೊಟ್ಟಿದ್ದ ನಮ್ಮ ಕಾಲೇಜಲ್ಲಿ. ಆ ಆಡಿಷನ್ ಅಲ್ಲಿ ಅವನ ವಾಯ್ಸ್ ರೆಕಗ್ನೈಸ್ ಮಾಡಿ ಅವನಿಗೆ ನಾನು ಮೋಟಿವೇಟ್ ಮಾಡಿ, ಸೊ ಅವನಾಗಿ ಅವನು ಮುಂದೆ ಬಂದು ಅವನು ಹೇಳಿದಾನಲ್ಲ ನಿಮ್ಮ ಇಂಟರ್ವ್ಯೂ ಅಲ್ಲಿ ನಾನು ಇಗ್ನೋರ್ ಮಾಡ್ತಾ ಇದ್ದೆ ಅಂತ ಹೇಳಿ, ಅದಕ್ಕೆ ತುಂಬಾ ಅವನಿಗೆ ಇದು ಆಗಿದೆ. ಅಂದ್ರೆ ಜನರ ರಿಯಾಕ್ಷನ್ಸ್ ಅನ್ನು ಅವನು ತುಂಬಾ ಇಗ್ನೋರ್ ಮಾಡಿ 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 ಅವನು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದಾನೆ. ನಿಜ ನಿಜ. ಅವತ್ತು ನೋಡಿದಂತ ನಿಶ್ಚಿತ್ ಹಾಗೂ ಇವತ್ತು ನೋಡ್ತಾ ಇರುವಂತ ನಿಶ್ಚಿತ್ ಅಲ್ಲಿ ಏನು ವ್ಯತ್ಯಾಸ ಕಾಣ್ತೀರಾ ನೀವು? ಇಲ್ಲ, ಏನಿಲ್ಲ. ಅವನು ಖಾಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ ಅಲ್ಲದೆ ಅವನು ಆಗ ಹೇಗಿದ್ದ ಡೌನ್ ಟು ಅರ್ತ್ ಆಗಿ ಅದೇ ಆಟಿಟ್ಯೂಡ್ ಈಗ ಸಹ ಕ್ಯಾರಿ ಮಾಡ್ತಾನೆ. ಅವನು ಇನ್ನು ಮುಂದೂ ಒಂದು ದೊಡ್ಡ ಜನ ಆದ್ರೆ ಕೂಡ ಅವನು ನಮ್ಮನ್ನೆಲ್ಲ ಮರೆಯೋದ್ರ ಕಂಡಿಗೆ ನಂಗೆ 100% ಬರ್ತಿದೆ. ಓಕೆ, ಈ ನಂಬಿಕೆ ನಿಜವಾಗಿ ಬದುಕಿನ ಉದ್ದಕ್ಕೂ ಸಾಗ್ಲಿ ಅಂತ ಹೇಳ್ತೀವಿ. ಸೊ ಏನು ವಿಶ್ ಮಾಡ್ತೀರಾ? ನಿಶ್ಚಿತ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಫಾರ್ ದ ಶೈನ್ ಅವಾರ್ಡ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಧನ್ಯವಾದ. ಓಕೆ, ಥ್ಯಾಂಕ್ ಯು. ಓಕೆ, ಸೂಪರ್. ಸೊ ಈಗಷ್ಟೇ ಮಾತನಾಡ್ತಾ ಇದ್ವಿ ಅವ್ರ ಬಗ್ಗೆನೇ, ಅವರೇ ಕರೆ ಮಾಡಿ. ಹೇಗೆ ಅನಿಸ್ತು? ಅಂದ್ರೆ ಒಳ್ಳೊಳ್ಳೆ ಟೈಮಿಂಗ್ ಅಲ್ಲಿ ನಿಮಗೆ ಕರೆ ಬರ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್. ಓಕೆ, ರೈಟ್. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಗಾಯತ್ರಿ ಅಂತ ಪಿಸಿರೋಡಿಂದ ಮಾತಾಡ್ತಿದ್ದೇನೆ. ಓಕೆ, ನಿಶ್ಚಿತ್ ರಾಜ್ ಇದ್ದಾರೆ ಅಕ್ಕ. ಹಾಯ್ ಹಾಯ್. ನಾನು ಯಾರಂದ್ರೆ ಅವರ ಮಾವನ ವೈಫ್. ಓಕೆ, ನಾನು ಅಕ್ಕ ಅಂತ ಕರೀತಾರೆ. ಓಕೆ, ನಂಗೆ ಅದೇ ಕನ್ಫ್ಯೂಷನ್ ಆಗ್ತಾ ಇದೆ. ನನ್ನನ್ನು ಅಕ್ಕ ಅಂತ ಕರೀತಾನೆ ಆಕ್ಚುಲಿ ಹೇಳುದಾದ್ರೆ. ಓಕೆ, ಅಂದ್ರೆ ಅತ್ತೆಯನ್ನ ಅಕ್ಕ ಅಂತ ಕರಿತಿದ್ದಾರೆ. ಅಕ್ಕ ಅಂತ ನಾನು ಅವ್ರು ನೋಡ್ಲಿಕ್ಕೆ ಅಕ್ಕನಾಗಿದ್ದಾರೆ, ಅಕ್ಕ ಅಂತ ಕರೀತಾರೆ.
ಓಕೆ ಸೂಪರ್. ಸಿಂಗಿಂಗ್ ಮಾಡ್ತಾನೆ, ಮತ್ತೆ ಒಳ್ಳೆ ಗುಡ್ ಪರ್ಸನ್, ಎಲ್ರಿಗೂ ಇಷ್ಟ ಆಗುವಂತ ವ್ಯಕ್ತಿ ಅವನು. ಓಕೆ, ಫ್ಯಾಮಿಲಿ ಜೊತೆ ಹೇಗಿರ್ತಾರೆ ಇವರು? ಅವರ ಫ್ಯಾಮಿಲಿಯಲ್ಲಿ ಎಲ್ರೂ ಬೇಕು ಅವನಿಗೆ. ಓಕೆ, ಯಾರ ಹತ್ರ ಕೂಡ ಒಂದು ದುಡುಕು ಸ್ವಭಾವ ಆತರ ಏನಿಲ್ಲ ಅವನು. ಯಾವತ್ತಾದ್ರೂ ಕೋಪ ಆಗಿದ್ದಿದ್ಯಾ? ಇಲ್ಲ ಇಲ್ಲ, ನನ್ಗೆ ಒಂದು ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಎಲ್ಲವನ್ನ ಅವನ ಹತ್ರ ಶೇರ್ ಮಾಡ್ತೇನೆ. ಗುಡ್ ಪರ್ಸನ್ ಅವನೊಂದು. ಓಕೆ, ಅವನಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ. ಖಂಡಿತ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಆಶೀರ್ವಾದ ಜೊತೆ ಇರಲಿ. ಧನ್ಯವಾದ ಕರೆ ಮಾಡಿರೋದಕ್ಕೆ. ಥ್ಯಾಂಕ್ ಯು. ಓಕೆ, ಸೂಪರ್. ಇನ್ನು ನಾನು ಮೊದಲ ಸಂಗೀತ ತರಗತಿ ಬಗ್ಗೆ ಕೇಳ್ತಾ ಇದ್ದೆ. ಸೊ ಆ ಬಳಿಕ ನಿಮಗೆ ಕೀಬೋರ್ಡ್ ಕಲೀಲಿಕ್ಕೆ ಹೋದ್ರಿ, ಆದರೆ ಗುರುಗಳಿಗೆ ಸ್ವಲ್ಪ ಕಾರ್ಯಕ್ರಮ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ ಆಗಲಿಲ್ಲ ಅಂತ. ಮತ್ತೆ ಏನು ಮಾಡಿದ್ರಿ? ಮತ್ತೆ ನಾನು ಕೀಬೋರ್ಡ್ ಕಲೀಲಿಕ್ಕೆ ಹೋದೆ. ಆವಾಗ ಅವರಿಗೆ ಸರಿಗೆ ಗೊತ್ತಿತ್ತು ನಾನು ಸಿಂಗರ್ ಅಂತ. ಅವ್ರು ಹೇಳಿದರು, ಕೀಬೋರ್ಡ್ ಯಾಕೆ, ಗಿಟಾರ್ ಕಲಿ, ರಘು ದೀಕ್ಷಿತ್ ಆಗಿ ಗಿಟಾರ್ ಪ್ಲೇ ಮಾಡಿ ಸಿಂಗ್ ಮಾಡ ಅಂತ. ಓಕೆ. ಸೊ ಮತ್ತೆ ಅದು ಅಲ್ಲೇ ಬಿಟ್ಟೆ. ಯೋಚನೆ ಮಾಡಿದೆ, ಓ ಹೌದಲ್ಲ ಅಂತ ಗಿಟಾರ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ನಂತರ ನಾನು PU ಆಗಿ ಮ್ಯೂಸಿಕ್ ಗ್ರೇಡ್ಸ್ ಮಾಡಲಿಕ್ಕೆ ಮುಂಬೈಗೆ ಹೋದೆ. ಎಸ್, ಮುಂಬೈ ಸ್ಟೋರಿ ಕೇಳುವ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಬೃಂದ, ನಾನು ಮೇರಮಜಲ್ನಿಂದ. ಓಕೆ, ನಿಶ್ಚಿತ್ ರಾಜ್ ಇದ್ದಾರೆ ಕಾರ್ಯಕ್ರಮದಲ್ಲಿ. ಹೌದು ಹೌದು, ಏನು ಹೇಳ್ತೀರಾ ಮಾತಾಡಿ. ನನಗೆ ಅವನ ಹಾಡು ಕೇಳುದಂತ ಹೇಳಿದ್ರೆ ತುಂಬಾ ಇಷ್ಟ. ಒಳ್ಳೆ ಹಾಡ್ತಾನೆ. ಏನು ವಿಶ್ ಮಾಡ್ತೀರಾ ಅವರಿಗೆ? ವಿಶ್ ಮಾಡ್ಲಿಕ್ಕೆ ಕರೆ ಮಾಡಿದ್ದೆ. ಹೌದು, ಮಾತಾಡಿ ಅವ್ರ ಜೊತೆ. ಹಲೋ ಆಂಟಿ, ಹೆಂಗ್ ಸೊಲ್ಲಾರಿ? ಸೌಖ್ಯ. ಇನ್ನ ತೂದು ಬಾರಿ ಖುಷಿ ಆದ್ರಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೊ ಮಚ್. ಓಕೆ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಧನ್ಯವಾದ ಅಮ್ಮ. ಓಕೆ, ರೈಟ್. ಸೊ ಕಾರ್ಯಕ್ರಮನ ನೋಡ್ತಾ ತುಂಬಾನೇ ಖುಷಿ ಆಗಿಬಿಟ್ಟು ಕರೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಮುಂಬೈಗೆ ಹೋದ್ರಿ? ಮುಂಬೈ ಹೋದೆ. ಸೊ ಅಲ್ಲಿ ಮ್ಯೂಸಿಕ್ ಗ್ರೇಡ್ಸ್ ಮಾಡಿದೆ. ಅದರ ಒಟ್ಟಿಗೆ ಕ್ಲಾಸಿಕಲ್ ಸಿಂಗಿಂಗ್, ಟೈಮ್ ಸಿಕ್ಕಿದಾಗ ಕ್ಲಾಸಿಕಲ್ ಕ್ಲಾಸಿಗೆ, ಆಮೇಲೆ ವೆಸ್ಟರ್ನ್ ಕ್ಲಾಸಿಕಲ್ ವೋಕಲ್ಸ್, ಕೀಬೋರ್ಡ್, ಗಿಟಾರ್ ಎಲ್ಲ ಒಟ್ಟಿಗೆ ಕಲಿತಿದ್ದೆ. ಸೊ ಕೀಬೋರ್ಡಿದು ಹುಚ್ಚು ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ನಾನು ಮ್ಯೂಸಿಕ್ ಕವರ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ 2 ಇಯರ್ಸ್ ಆದ ನಂತರ 2 ಇಯರ್ಸ್ ನಾನು ಮುಂಬೈಯಲ್ಲಿ ಕಲಿತಿದ್ದೆ, ಮ್ಯೂಸಿಕಲ್ ಗ್ರೇಡ್ಸ್ ಮಾಡ್ತಿದ್ದೆ. ಸೊ ಆದ ನಂತರ ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ಕೋವಿಡಿಂದ ಕ್ಲಾಸಸ್ ಎಲ್ಲ ಬಂದಾಗಿ ನಾನು PGಯಲ್ಲಿ ಇದು ಸ್ಟಕ್ ಆಗಿದ್ದೆ. 6 ಮಂತ್ಸ್ PGಯಲ್ಲಿ ನಾವು ಇಬ್ಬರಿದ್ದದ್ದು ರೂಮಲ್ಲಿ. ಅಡುಗೆ ಎಲ್ಲ ನಾವೇ ಮಾಡಿಕೊಂಡು, ಆವಾಗ ಕಷ್ಟ ಗೊತ್ತಾಯಿತು. ತಾಯಿ ಮಾಡುವ ಪಾತ್ರೆ ತೊಳೆಯುವುದಾಗಲಿ, ಆಮೇಲೆ ಕುಕ್ಕಿಂಗ್ ಎಲ್ಲ ಮಾಡೋದು ತುಂಬ ಕಷ್ಟ ಅಂತ ಆವಾಗ ಗೊತ್ತಾಯಿತು. ಮನೆಯಲ್ಲಿ ಟೈಮ್ಗೆ ಮಾಡಿ ಹಾಕ್ತಾರೆ, ತಿನ್ನು ಮಗ ಅಂತ ಹತ್ತಿರ ತಂದಿಡ್ತಾರೆ ಬೇಕಾದರೆ. ಆದರೆ ದೂರ ಇದ್ದಾಗ ಗೊತ್ತಾಗುತ್ತೆ ಆ ತಾಯಿ ಪಡುವಂಥ ಕಷ್ಟ. ಸಮಯವನ್ನು ಹೊಂದೋದಿರ್ಬೋದು, ಸಮಯವನ್ನು ಉಪಯೋಗಿಸ್ಕೊಂಡು ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥ ತಾಯಿಯ ಜವಾಬ್ದಾರಿ ಇದೆಲ್ಲ ನಿಜವಾಗ್ಲೂ ಕೂಡ ದೊಡ್ಡದು. ಸೊ ಅದೆಲ್ಲ ಅನುಭವಕ್ಕೆ ಬಂತು ನಿಮಗೆ. ಸೊ ಏನಾಯ್ತು 6 ತಿಂಗಳ ಬಳಿಕ? 6 ಮಂತ್ಸ್ ನಂತರ ನಾನು ಪ್ರಯತ್ನ ಮಾಡ್ತಾನೆ ಇದ್ದೆ. ಬಸ್ ಸಿಗ್ತದಾ, ಟ್ರೈನ್ ಸಿಗ್ತದಾ, ಏನು ಸಿಗ್ತಿರ್ಲಿಲ್ಲ. ನಾನು ಕೇಳಬೇಕು, ಆ ಸಂದರ್ಭಕ್ಕೆ ನಿಮ್ಗೆ ಏನು ಅನಿಸ್ತು? ಮನೆಯಿಂದ ದೂರ, ಒಂದು ಕಡೆ ಯಾರ ಜೊತೆಗೂ ಕನೆಕ್ಟ್ ಆಗುವ ಹಾಗಿಲ್ಲ, ಎಲ್ಲೂ ಹೋಗುವ ಹಾಗಿಲ್ಲ. ಏನಿಲ್ಲ, ಗಿಟಾರ್, ಕೀಬೋರ್ಡ್, ಸಿಂಗಿಂಗ್, ಒಂದು ಕಿಟಕಿ, ಅಲ್ಲಿ ಹಿನ್ಕೋದು ಅಷ್ಟೇ, ಲೈಫ್ ಅಷ್ಟೇ. 6 ಮಂತ್ಸ್ ಕೂಗ್ತಾ ಇದ್ದೆ. ಮನೆಯಲ್ಲಿ ವಿಡಿಯೋ ಕಾಲ್ ಬರುವಾಗ ಮನೆಯವರು ಕೂಗ್ತಾ ಇದ್ರು, ಅದಕ್ಕೆ ನಾನು ವಿಡಿಯೋ ಕಾಲ್ ಮಾಡಿದೆ, ನಿಲ್ಲಿಸಿದ್ದೆ. ಓಕೆ, ರೈಟ್. ಮಾತಾಡಬೇಕು ಅವರ ಈ ಬಗ್ಗೆ. ಅಂದರೆ ಮನೆಯಿಂದ ದೂರ ಇರೋದು, ಲಾಕ್ಡೌನ್ ನಡುವೆ 6 ತಿಂಗಳು ಮನೆಯವರಿಗೂ ಕೂಡ ಅಂದರೆ ಮಗ ದೂರ ಇದ್ದಾನೆ, ಹೇಗಿದ್ದಾನೆ ಏನೋ, ಹೊಟ್ಟೆಗೆ ಸಿಗ್ತಾ ಇದೆಯೋ ಹೊತ್ತಿಗೆ ಹೇಗೋ ಅಂತ. ಸೊ ಒಟ್ಟಿನಲ್ಲಿ ನಿಶ್ಚಿತ್ ರಾಜ್ ಅವರ ಸಂಗೀತದ ಗಾಯನದ ಜರ್ನಿ ಅನ್ನುವಂಥದ್ದು ಅಷ್ಟು ಸುಲಭ ಇರಲಿಲ್ಲ. ಎಲ್ಲದರಲ್ಲೂ ಕೂಡ ಪರಿಶ್ರಮ ಇತ್ತು. ಮಾತಾಡೋಣ ಅವ್ರ ಜೊತೆಗೂ ಪುಟ್ಟ ವಿರಾಮದ ಬಳಿ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಶ್ಚಿತ್ ರಾಜ್ ಅನ್ನುವಂಥ ಪ್ರತಿಭೆಯ ಜೊತೆ ನಾನು ಮಾತನಾಡ್ತಾ ಇದ್ದೆ, ಅವರ ಜರ್ನಿ ಹೇಗಿತ್ತು ಅಂತ. ವೆಲ್ಕಮ್ ಬ್ಯಾಕ್ ನಿಶ್ಚಿತ್ ರಾಜ್. ಈಗಾಗಲೇ ಮಾತನಾಡ್ತಾ ಇದ್ವಿ, ನಾವು ಮುಂಬೈಲಿ ಹೋಗಿ ಸ್ಟಕ್ ಆಗ್ತೀರಾ, ಏನು ಮಾಡೋದು ಗೊತ್ತಿಲ್ಲ. ಹೊಟ್ಟೆಯಲ್ಲಿ ಗಿಟಾರು, ಕೀಬೋರ್ಡ್ ಇರ್ಬೋದು, ಒಂದು ಕಿಟಕಿ ಅಂತ ಹೇಳಿದ್ವಿ. ಅದ್ರ ಜೊತೆ ಮನೆಯವ್ರು ಕಾಯೋದು, ಮಗ ಬರೋಕ್ಕಾಗಲ್ಲ, ಊಟ ಮಾಡ್ತಾ ಇದ್ದಾನೆ ಇಲ್ವೋ, ಇದೆಲ್ಲವೂ ಕೂಡ ಮನೆಗೂ ಕೂಡ ಒಂದು ರೀತಿಯ ಟೆನ್ಷನ್ ಆಗಿಬಿಡ್ತು. ಸೊ ನಿಮ್ಮ ಆ ಪರಿಸ್ಥಿತಿನ ಸ್ವಲ್ಪ ಹೇಳಿ ಆ ಸಂದರ್ಭಕ್ಕೆ. ಇಲ್ಲಿ ತನಕ ಅಂದರೆ ನಾನು ತಂದೆ ಹತ್ರ ಹೇಳ್ತಿದ್ದೆ, ಈ ಲಾರಿ ಇತ್ತನಲ್ಲ ಮಲ್ಲೆಜ್ಜಿ ನಾನು ಐಟ್ ಆಂಡಲ ಬರ್ಪೆ, ಲಾಸ್ಟ್ಗೆ ಹೇಳಿದ್ದೆ ನಾನು ನಡ್ತೊಂದು ಆಂಡಲ ಬರ್ಪೆ ಇಂಕ ಆವೊಂದಿಜ್ಜಿ ಮುಲ್ಪ ಕುಲ್ಲರೆ ಹಾಗೆ. ಸೊ 6 months ಆದಮೇಲೆ ಒಂದು 3 times ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಯಿತು, ಟ್ರೈನ್ ಸಹ ಬಸ್ ಸಹ ಕ್ಯಾನ್ಸಲ್ ಆಗಿದೆ ತುಂಬ ಸಲ. ನಾನು ಹೋಪ್ಸಲ್ಲಿ ಕಾದು ಕೂತ್ಕೊಳ್ಳೋದು, ಓಕೆ ನಾಳೆ ನಾನು ಹೋಗೋದು, ಅವತ್ತೇ ಕ್ಯಾನ್ಸಲ್ ಆಗ್ತದೆ ಟಿಕೆಟ್ ಹಾಗೆ. ಸೊ 6 months ಆದಮೇಲೆ ಒಂದು ಬಸ್ ಸಿಕ್ಕಿತ್ತು. ಆ ಬಸ್ ನೆಕ್ಸ್ಟ್ ಡೇ ನಾನು ಹೋದೆ. 11 o'clockಗೆ ಬಸ್ ಉಂಟಂತೆ ನನಗೆ ಬೋರಿವಿಲಿಯಿಂದ ಸಯಾನ್ಗೆ ಹೋಗಲಿಕ್ಕೆ. ಅಲ್ಲಿ ಒಂದು 1.5 hour ಜರ್ನಿ ಉಂಟು. ಸೊ ಅಲ್ಲಿ ಹೋಗಿ ನಾನು 9:30ಗೆ ಅಲ್ಲಿ ರೀಚ್ ಆದೆ. 11 ತನಕ ಕಾದೆ, 11ಗೆ ಬರಲಿಲ್ಲ ಬಸ್. ಆದಮೇಲೆ 1 o'clock ಆಯಿತು, ಊಟ ಮಾಡಿದೆ ಆದರೂ ಬರಲಿಲ್ಲ. ಅವ್ರದ್ದು ಆಫೀಸಿಗೆ ಹೋದೆ, ಬಸ್ ಅವ್ರದ್ದು. ಅವ್ರು ಹೇಳಿದರು ಟೈರ್ ಪಂಚರ್ ಆಗಿದೆ, ರಿಪೇರಿ ಮಾಡಿ ಬರ್ತದೆ. 5 ಗಂಟೆ ಆಯಿತು, 6 ಗಂಟೆ ಆಯಿತು, ಬಸ್ ಕಾಣ್ತಾ ಇಲ್ಲ. ನಾನು ಹೇಳ್ತಿದ್ದೇನೆ 4 ಲಗೇಜ್ ಉಂಟು ನಂದು. ಅದನ್ನು ಹಿಡ್ಕೊಂಡು ಅವ್ರ ಹತ್ರ ಹೇಳಿದೆ ಯಾವಾಗ ಬಸ್ ಬರೋದು ಅಂತ. ಸೊ ಅವರು ಹೇಳಿದರು ಈಗ ಬರ್ತದೆ, ನೀವು ಕಾಯಿರಿ ಸ್ವಲ್ಪ, ಅದೇ ಸ್ವಲ್ಪ ರಿಪೇರಿ ಆಗಿ ಬರ್ತದೆ ಹಾಗೆ. ಕಾದೆ. 7 o'clock ಆದಮೇಲೆ ಒಂದು ಕಾಲ್ ಬಂತು, ಈ ಕಡೆ ಯೂನಿಯನ್ ಅವರು ಹಿಡ್ದಿದ್ದಾರೆ, ಇದು ಚೆಂಬೂರಿಗೆ ಬರ್ತದೆ ಬಸ್, ನೀವು ಆ ಕಡೆ ಹೋಗಿ ಅಂತ, ಅಲ್ಲಿ ಹೋಗಿ ನಿಲ್ಲಿ ಅಂತ. ಸರಿ ಹೇಳಿ ನಾನು ರಿಕ್ಷಾ ಹಿಡ್ಕೊಂಡು ಬ್ಯಾಗೆಲ್ಲ ಹಿಡ್ಕೊಂಡು ಸಯಾನಿಗೆ ಹೋದೆ, ಇಲ್ಲಿ ಬೋರಿವಿಲಿಗೆ ಚೆಂಬೂರಿಗೆ ಹೋದೆ. ಅಲ್ಲಿ 9:30 ತನಕ ನಿಂತೆ. 9:30 to 9:30. 9:30ಗೆ ಬಸ್ ಬಂತು. ಖುಷಿ ಆಯಿತು. ಬಸ್ ಒಳಗೆ ಕೂತ್ಕೊಂಡು ಅಮ್ಮನಿಗೆಲ್ಲ ಕಾಲ್ ಮಾಡಿದೆ, ಅಮ್ಮ ಬಸ್ ಇಟ್ಕೊಲ್ಲಿಯ ಹಾಗೆ. ನವಿ ಮುಂಬೈ ಆಗುವಾಗ ಯೂನಿಯನ್ ಅವರು ಹೇಳಿದರು ಇನ್ನು ಮುಂದೆ ಹೋದರೆ ಕಲ್ಲು ಎಸೆದ್ರೆ ಮತ್ತೆ ನಾವು ಜವಾಬ್ದಾರಿ ಅಲ್ಲ, ಹಾಗೆ ಎಲ್ಲ ಹೇಳಿ. ಬಸ್ ಅವರು ಹೇಳಿದರು ನಿಮ್ಮನ್ನು ಪುನಃ ನಾವು ಬೋರಿವಿಲಿಗೆ ಬಿಡ್ತೇವೆ, ಎಲ್ಲೆಲ್ಲಿದ್ದಾರೆ ಅಲ್ಲಿಗೆ ಬಿಡ್ತೇವೆ ಅಂತ. ಪುನಃ ರಿಟರ್ನ್ ಬೋರಿವಿಲಿಗೆ ಹೋದದ್ದು. ಹೇಳಿದರು ನೆಕ್ಸ್ಟ್ ಡೇ ಒಂದು ಮೀಟಿಂಗ್ ಇದೆ ಯೂನಿಯನ್ದು, ಅದು ಡಿಸೈಡ್ ಆಗಿ ಮತ್ತೆ ನೋಡೋಣ ಏನಂತ. ತುಂಬ ಬೇಸರದಿಂದ ಬಂದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ 12 o'clockಗೆ ಕಾಲ್ ಬಂತು. 12 o'clockಗೆ ಕಾಲ್ ಮಾಡಿ ಅವ್ರು ಹೇಳಿದರು 5 o'clock ಎಕ್ಸಾಕ್ಟ್ ಬಸ್ ಬರ್ತದೆ ಅಂತ. ಆಸೆಯಿಂದ ಹೋದೆ, ಬಸ್ ಬರ್ತದೆ. ಬಸ್ ಬಂತು. ಅವ್ರು ಹೇಳಿದರು ಸ್ಲೀಪರ್ಸ್ ಅಲ್ಲ, ಸೊ ಕತ್ಲೆ ಆಗುವ ತನಕ ಯಾರು ಸಹ ಎದ್ದೇಳಬೇಡಿ, ಬರೀ ಗೂಡ್ಸ್ ಕೊಂಡೋಗ್ಲಿಕ್ಕೆ ಮಾತ್ರ ಅಲೌಡ್ ಇರೋದು, ಜನರಲ್ಲ ಅಂತ. ನಾವು ಮಲಕೊಂಡಿದ್ದು ನೈಟ್ ಆಗುವ ತನಕ. ಮತ್ತು ನಾನು ಸುರತ್ಕಲ್ಗೆ ಹೋಗಿ ಅಲ್ಲಿ 17 days ಕ್ವಾರಂಟೈನ್ ಆಗಿ ಮತ್ತೆ ಮನೆಗೆ ಬಂದೆ. ಒಂದು ರೋಚಕತೆ ಇತ್ತು, ಎಲ್ಲವೂ ಕೂಡ ಮನೆಗೆ ಬರಬೇಕನ್ನುವಂಥ ಆಸೆ, ಮನೆಯವರಿಗೆ ಮಗ ಹೇಗೆ ಬರ್ತಾನೆ ಅನ್ನುವಂಥದ್ದು. ಒಂದು ಕಡೆ ಕೊರೋನಾ ಕರಿಚಾಯೆ ಕಷ್ಟ ಇದೆ, 1 ರೂಪಾಯಿಗೂ ಕೂಡ ಕಷ್ಟ ಇದೆ. ಟ್ರಾವೆಲಿಂಗ್ ಅನ್ನುವಂಥದ್ದು, ಹೋಗೋದು ಬರೋದು, ಪಯಣ ಅನ್ನುವಂಥಷ್ಟು ಸುಲಭ ಇಲ್ಲ. ಒಟ್ಟಿನಲ್ಲಿ ಮನೆಗೆ ಬಂದರೆ ಇನ್ನು ನಿಮ್ಮ ಜರ್ನಿ ಬಗ್ಗೆ ಮಾತನಾಡೋದಾದರೆ, ಎಲ್ಲವನ್ನ ಕಲಿತ ಬಳಿಕ ಒಂದು ನಿಜವಾದ ನಿಮ್ಮ ಜರ್ನಿ ಅನ್ನುವಂಥದ್ದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸೌಮ್ಯ ಅವರು ಎಲ್ಲಿಂದ? ಓಕೆ, ಸೌಮ್ಯ ಅವರೇ ಮಾತಾಡಬೇಕು, ನಿಶ್ಚಿತ್ ರಾಜ್ ಇದ್ದಾರೆ ಕಾರ್ಯಕ್ರಮದಲ್ಲಿ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾರಂತ ನಾವು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ನಾನು
ಆಫೀಸಲ್ಲಿ ವರ್ಕ್ ಮಾಡ್ತಾರಲ್ಲ ಅವರ ಫ್ರೆಂಡ್ ನಾನು. ಯಾರು? ಹಾಗೆ ಆಫೀಸಲ್ಲಿ ಒಬ್ರು ವರ್ಕ್ ಮಾಡ್ತಿದ್ದಾರೆ, ಅವರ ಫ್ರೆಂಡ್ ನಾನು. ಓಕೆ 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 ಹಾಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತುಂಟು ನಮ್ಗೆ. ಓಕೆ. ಒಳ್ಳೆ ನೀವು ಸಿಂಗರ್ ಅಲ್ವಾ? ಹಾಂ ಹೇಳಿ ಮ್ಯಾಮ್, ಹೇಗಿದ್ದೀರಾ? ನಾನು ನಿನ್ ಹೇಗಿದ್ದೀರಿ? ನಾನು ಚೆನ್ನಾಗಿದೆ. ನೀವು ಇನ್ನು ಕೂಡ ಹಾಡ್ತಾ ಇದ್ದೀರಾ? ಹಾಂ ಇನ್ನು ಕೂಡ ನಿಮ್ಮ ಸಿಂಗಿಂಗ್ ಹಾಂ ಆಗ್ತಿರ್ಲಿ ಅಂತ, ಮುಂದುವರಿಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಗೊತ್ತಾಗಿಲ್ಲ ಅವ್ರಿಗೆ, ಹೇಳ್ಬಿಡಿ ಯಾರು ಅಂತ. ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ ರೈಟ್. ಎಸ್, ಧನ್ಯವಾದ ಕರೆ ಮಾಡಿರೋದು. ಎಸ್, ಥ್ಯಾಂಕ್ ಯು. ಸೊ ಒಟ್ಟಿನಲ್ಲಿ ನಿಮ್ಮ ನಿಜವಾದ ಜರ್ನಿ ಅಂದರೆ ನಾನು ಕೇಳ್ತಾ ಇದ್ದೆ, ಯಾವಾಗ ಪ್ರಾರಂಭ ಆಯಿತು? ಅಂದರೆ ಚಿಕ್ಕದ್ರಿಂದ ಅಲ್ಲ, ನೀವು ಕಲಿತು ಬಳಿಕ ನೀವು ಎಲ್ಲಿಂದ ವೇದಿಕೆ ಪ್ರಾರಂಭ ಮಾಡಿದ್ರಿ, ಅಥವಾ ಯಾವುದನ್ನು ಮೊದಲು ಮಾಡಿದ್ರಿ? ಎಲ್ಲ ಕಲಿತು ಬಳಿಕ ಮಂಗಳೂರಿಗೆ ಬಂದೆ. ನನಗೆ ನಿತಿನ್ ಅಂತ ಒಬ್ಬರು, ಅದಕ್ಕಿಂತ ಮುಂಚೆ ದಿವ್ಯಾ ಅಂತ ನನ್ನೊಂದು ಫ್ರೆಂಡ್ ಇದ್ದರು. ಅವರು ನನಗೆ ಧೃತ್ವಿ ಕ್ರಿಯೇಷನ್ಸ್ ಅನ್ನೊಂದು ಕಾಂಟ್ಯಾಕ್ಟ್ ಕೊಟ್ಟಿದ್ದರು, ಮನೀಶ್ ಅಣ್ಣ ಅಂತ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೇರೆ ಬಂದಿದ್ದ. ಓಕೆ, ಹಾಯ್ ಆಂಟಿ. ಮಾತಾಡಿ. ನಾನು ಅವಳ ಆಂಟಿ ಮಾತಾಡ್ತಾ ಓಕೆ, ಅವ್ರಿಗೆ ಗೊತ್ತಾಯ್ತು, ನಿಮ್ಮ ವಾಯ್ಸ್ ಕೇಳುವಾಗಲೇ ಗೊತ್ತಾಯ್ತು ಅವರಿಗೆ. ಬಲೆ ನಾನು ಬಂತದಿಲ್ಲ ಹೆಸಲ್ಲ ಜೀವನ ಮಾತಾಡೆ. ಓಕೆ, ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ನನಗೆ. ಓಕೆ ಓಕೆ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಓಕೆ ಓಕೆ, ಅವಳ ದೇವರು ಇನ್ನೂ ಮೇಲಕ್ಕೆ ಹೆಚ್ಚೆಚ್ಚು ಕೊಂಡೋಗ್ಲಿ ಅಂತ ದೇವರ ಹತ್ರ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಓಕೆ, ಧನ್ಯವಾದ. ಸೊ ಧೃತ್ವಿ ಕ್ರಿಯೇಷನ್ ಬಗ್ಗೆ ಮಾತನಾಡ್ತಾ ಇದ್ರಿ. ಹಾಂ, ಧೃತ್ವಿ ಕ್ರಿಯೇಷನ್ಸಲ್ಲಿ ಮೇಯ್ನಾಗಿ ಮನೀಶ್ ಅಣ್ಣ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದರು. ನಾನು ಥಿಂಕ್ ಕೂಡ ಮಾಡಲಿಲ್ಲ, ಅಷ್ಟು ಸಪೋರ್ಟ್ ಮಾಡಿದರು. ನನ್ನ ಸ್ವಂತ ಅಣ್ಣ ಥರ ಟ್ರೀಟ್ ತಮ್ಮ ಥರ, ಅವರು ಸ್ವಂತ ತಮ್ಮ ಥರ ಟ್ರೀಟ್ ಮಾಡ್ತಿದ್ರು ನನ್ನ. ಓಕೆ, ಒಂದು ಕವರ್ ಸಾಂಗ್, ಒಂದು ಆಲ್ಬಮ್ ಸಾಂಗ್ ಮಾಡಲಿಕ್ಕೆ ಹೇಳಿದರು. ಮತ್ತು ಇನ್ನೂ ತುಂಬ ಇದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿ, ಆ ಅವಕಾಶಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಇಲ್ಲೇ ಇದ್ದಾರೆ ಆ್ಯಕ್ಚುಲಿ. ಓಕೆ, ಏನೇ ಇರಲಿ, ಅವಕಾಶಗಳನ್ನು ಸೃಷ್ಟಿಸಿಕೊಟ್ರು, ಜೊತೆಗೆ ಸಹಾಯ ಮಾಡ್ತಾ ಈ ಪ್ರತಿಭೆ ಬೆಳಿಬೇಕು ಅನ್ನುವಂಥ ಆಸೆಯನ್ನು ಅವರು ಇಟ್ಕೊಂಡು ತಮ್ಮನಾಗಿ ಸಹಕಾರ ಕೊಟ್ಟರು, ಜೊತೆ ನಿಂತಿದ್ದಾರೆ ಇವಾಗಲೂ ಕೂಡ ಅಂತ ಹೇಳ್ತಾ ಇದ್ವಿ. ಸೊ ಓಕೆ, ಆಮೇಲೆ ಏನಾಯಿತು ನಿಮ್ಮ ಜರ್ನಿ ಅನ್ನುವಂಥದ್ದು? ಆಮೇಲೆ ನಿತಿನ್ ಅಂತ ಇದ್ದಾರೆ, ನಿತಿನ್ N² ಅಂತ ಕರೆಯುವುದು ಅವರನ್ನು. ಓಕೆ ರೈಟ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ಸರ್, ವಿಜಯ್. ಓಕೆ, ತಮ್ಮ ಹೆಸರು? ಸ್ಟ್ಯಾಂಡಿ ಅಂತ. ಓಕೆ, ಮಾತಾಡಿ. ಅವ್ರ ಹೆಸರು ಸ್ಯಾಂಡಿ ಅಲ್ಲ, ಸಂತು ಅಂತ. ಓಕೆ, ಹಲೋ 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 ಹಲೋ. ಹಲೋ, ಹಾಂ, ಸಂತಣ್ಣ. మరి ಶೋಕೋನಲು. ಥ್ಯಾಂಕ್ ಯು. ಓಕೆ ಸರ್, ಈರ್ ಕಾಲ್ ಮಂತಿನ ಮಸ್ತ್ ಖುಷಿ ಅಂಡಿ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ರೈಟ್, ಧನ್ಯವಾದ ಸರ್. ಓಕೆ ಓಕೆ. ಸೊ ನೀವು N² ಅವ್ರ ಬಗ್ಗೆ ಮಾತಾಡ್ತಿದ್ರೆ, ಅವರು ಇದ್ರು ಅಂತ. ಹಾಂ, ಸೊ N² ಅವರು ಒಂದು ಮೂವಿದು ಸಾಂಗಿಗೆ ಕರೆದದ್ದು ಆ್ಯಕ್ಚುಲಿ, ಕರಿಮುಗಲ ಅಂತ. ಅದು ರಿಲೀಸ್ ಆಗಿದೆ, ಮೂವಿ ಇನ್ನೂ ರಿಲೀಸ್ ಆಗಬೇಕು. ಸೊ ಆ ಮೂವಿಗೆ ಸಾಂಗ್ ಹಾಡಿ ರಿಲೀಸ್ ಆದಮೇಲೆ ನಾವು ತುಂಬ ಕ್ಲೋಸ್ ಆದ್ವಿ. ಲೈಕ್ ನಾವು ಒಟ್ಟಿಗೆ ಮ್ಯೂಸಿಕ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಜಾಸ್ತಿ ಮ್ಯೂಸಿಕ್ ಕಂಪೋಸಿದು ಹುಚ್ಚು ಅವರೇ ಹಿಡಿಸಿದ್ರು. ಆಮೇಲೆ ನಾವು ಒಟ್ಟಿಗೆ ಮಾಡ್ತಾ ಮಾಡ್ತಾ ನಾವು ಅರ್ಜುನ್ ಕಾಪಿಗಾಡ್ ಸರ್ ಇದ್ದಾರಲ್ಲ, ಅವರನ್ನು ಮೀಟ್ ಮಾಡಲಿಕ್ಕೆ ಹೋದ್ವಿ. ಅದು ಒಂದು ಅಬತರ ಸ್ಟಾರ್ಸ್ ಅಂತ ಒಂದು ಇದು ಇತ್ತು, ಶೋ ಇತ್ತು. ಸೊ ಅದಕ್ಕೆ ಮ್ಯೂಸಿಕ್ ಮಾಡಲಿಕ್ಕೆ ಕರೆದಿದ್ರು. ಸೊ ಅದರ ನಂತರ ಅರ್ಜುನ್ ಕಾಪಿಗಾಡ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ.
ಈಗ ಕೂಡ ಹೇಳ್ತಾರೆ ನಾನು ಒಂದು ಮಲ್ಲ ಜನ ಅಂತ. ಓಕೆ. ಅದು ತುಂಬ ಖುಷಿ ಆಗ್ತದೆ. ಈಗ ಕೂಡ ಅವರ ಜೊತೆನೇ ವರ್ಕ್ ಮಾಡ್ತಿದ್ದೇನೆ. ಅರ್ಜುನ್ ಕಾಪಿಕಾಡ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೆಳಿಬೇಕು ನೀನು ಅನ್ನುವಂಥ ಸಹಕಾರವನ್ನು ಅವರು ಕೂಡ ಕೊಡ್ತಾ ಇದ್ದಾರೆ ಅಂತ. ಅವಿಕಾ ಪ್ರೊಡಕ್ಷನ್. ಅವಿಕಾ ಪ್ರಾಡಕ್ಟ್ ಅವ್ರದ್ದು ಪ್ರೊಡಕ್ಷನ್ ಅವರು. ನಾವು ಫ್ಯಾಮಿಲಿ ಥರನೇ ಇದ್ವಿ ಎಲ್ಲ. ಈಗ ಕಾಲ್ ಮಾಡಿದವರು ಸಂತು, ಸ್ಯಾಂಡಿ ಅಣ್ಣ ಆಗಲಿ, ಅನುಪಣ್ಣ ಆಗಲಿ, ಎಲ್ಲರೂ ಕೂಡ. ಹೇಗೆ ಅನಿಸ್ತದೆ ಅವಿಕಾ ಪ್ರೊಡಕ್ಷನ್ಸ್ ಆಗಲಿ ಅಥವಾ ಆ ತಂಡದ ಜೊತೆ ಇರೋದಕ್ಕೆ? ತುಂಬ ಖುಷಿ ಆಗ್ತದೆ. ನಾವು ಆಫೀಸಿಗೆ ಈಗ ಎಲ್ಲರೂ ಹೇಳ್ತಾರೆ ಆಫೀಸಿಗೆ ಹೋಗುವ ತುಂಬ ತಲೆ ಬಿಸಿಯಾಗಿ ಆಫೀಸಿಗೆಲ್ಲ ಹೋಗ್ತಾರಲ್ಲ. ನನಗೆ ಖುಷಿಯಾಗಿ ಆಫೀಸಿಗೆ ಆಫೀಸಿಗೆ ಹೋಗೋದು, ಅಲ್ಲಿ ಮ್ಯೂಸಿಕ್ ಎಲ್ಲ ಮಾಡೋದು, ಇಲ್ಲಾಂದರೆ ಫ್ರೀ ಇದ್ದಾಗ ಕಂಪೋಸಿಷನ್ ಎಲ್ಲ ಮಾಡೋದು ನಾವು ಹಾಗೆ. ನೀವು ಮೊದಲು ಕಂಪೋಸ್ ಮಾಡಿದಂಥ ಹಾಡು ಯಾವುದು? ನಾನು ಮೊದಲು ಕಂಪೋಸ್ ಮಾಡಿದಂಥ ಹಾಡು ಯಾವುದು ಬರ್ತಿಲ್ಲ. ಎಷ್ಟು ಹಾಡು ಮಾಡಿದರೆ? ಎಷ್ಟು ಕಂಪೋಸ್ಗಿಂತ ನಾನು ಹಾಡಿದ್ದೀನಿ. ರೀಸೆಂಟ್ಲಿ ಮನವೇ ಅಂತ ಒಂದು ಕನ್ನಡ ಆಲ್ಬಮ್ ಸಾಂಗ್ ಬಂತು. ಆ್ಯಕ್ಚುಲಿ ಅದು ನಾನು ಬ್ಯಾಂಗ್ಳೂರ್ಗೆ ಹೋದಾಗ ನನ್ನ ಫ್ರೆಂಡ್ ಜೊತೆ A2 ಆಡಿಯೋಸ್ ಅಂತ ಇದೆ, ಸೊ ಅವ್ರ ಜೊತೆ ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡಿ ಅವರಿಗೆ ನನ್ನ ವಾಯ್ಸ್ ಇಷ್ಟ ಆಗಿ ಸೊ ಅವರು ಅವಕಾಶ. ಓಕೆ, ರೈಟ್. ಸೊ ಆ ಹಾಡಿನ ಒಂದು ಲೈನ್ ಏನಾದರೂ ಹಾಡ್ಬೋದಾ? ಒಳ್ಳೆ ಹಿಟ್ ಆಗಿರುವಂಥ ಹಾಡು. ಸೊ ಹಾಗಾಗಿ ಇವರು ಹಾಡಿರುವಂಥ ಹಾಡಲ್ಲಿ ಒಂದು ಒಳ್ಳೆ ಹಿಟ್ ಕೊಟ್ಟಂಥ ಹಾಡು, ಜೊತೆಗೆ ಕನ್ನಡಿಗರು ಅಥವಾ ಕನ್ನಡ ಹಾಡನ್ನು ಇಷ್ಟಪಡುವಂಥ ಎಲ್ಲ ಯಾರು ಕಲಾಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಷ್ಟಪಟ್ಟರು ಆ ಹಾಡನ್ನು. ಎರಡು ಲೈನ್. ಮನವೇ ಮನವೇ ನೀ ಮಾಯಾವಿಯೇ, ಮನವೇ ಮನವೇ ನೀ ಮಂದಾರವೇ, ಜಗವೇ ಜಗವೇ ನೀ ನಂಜೀವವೇ, ಉಸಿರೇ ನೀ ನನ್ನ ಉಸಿರಾಟವೇ, ನನ್ನ ಮೊದಲು ನೀನೇ ನನ್ನ ಕೊನೆಯೂ ನೀನೆ, ನನ್ನ ಒಲವು ನೀನೇ ನನ್ನಾಣೆ, ನನ್ನ ಒಡವು ನೀನೆ, ನನ್ನ ಉಸಿರು ನೀನೆ, ನನ್ನ ಒಲವು ನೀನೆ, ನೀ ತಾನೇ. ಮನವೇ ಮನವೇ ನೀ ಮಾಯಾವಿಯೇ, ಮನವೇ ಮನವೇ ನೀ ಮಂದಾರವೇ, ಜಗವೇ ಜಗವೇ ನೀ ನಂಜೀವವೇ, ಉಸಿರೇ ನೀ ನನ್ನ ಉಸಿರಾಟವೇ. ಸೂಪರ್, ಥ್ಯಾಂಕ್ ಯು. ಸೊ ನಾನು ಕೇಳಬೇಕು, ಇತ್ತೀಚೆಗೆ ನಿಮಗೆ ಸಂಗೀತ ಅಥವಾ ಹಾಡೋದು ಅನ್ನುವಾಗ ಜಾಸ್ತಿ ತಲ್ಲೀನತೆ ಅನ್ನುವಂಥದ್ದು ಜಾಸ್ತಿ ಆಗಿದೆಯಾ ಇತ್ತೀಚೆಗೆ? ಅಂದರೆ ಬರ್ತಾ ಬರ್ತಾ ಕಲಿತಾ ಅದರ ಬಗ್ಗೆ ಒಲವು ಜಾಸ್ತಿ ಆಗಿದೆ? ಜಾಸ್ತಿ ಆಗಿದೆ. ಹೇಗೆ ಅನಿಸ್ತದೆ ಇವಾಗ ಹಾಡೋದಕ್ಕೆ ಮತ್ತೆ ಮುಂಚೆ ಹಾಡ್ತಾ ಇರೋದಕ್ಕೆ ವ್ಯತ್ಯಾಸ ಇತ್ತು ಏನು ಅಂದರೆ ಈಗ ತುಂಬಾ ಇಂಪ್ರೂವ್. ನಿಮಗೆ ಫೀಲ್ ಆಗ್ತದೆ? ನನಗೆ ಫೀಲ್ ಆಗ್ತದೆ ತುಂಬಾ ಇಂಪ್ರೂವ್ ಆಗಿದೆ. ಓಕೆ. ತುಂಬ ಹಾಡನ್ನು ಹಾಡಿದ್ದಾರೆ, ಆಲ್ಬಮ್ ಸಾಂಗ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಲವೇ ಅನ್ನುವಂಥದ್ದು, ಮನವೇ ಅನ್ನುವಂಥದ್ದು ಸೂಪರ್ ಹಿಟ್ ಆಗಿದೆ, ಜನ ಮೆಚ್ಚಿದ್ದಾರೆ. ಇನ್ನು ಮನವಿಯ ಜೊತೆಗೆ ಒಂದಷ್ಟು ದೈವದ ಹಾಡುಗಳಿರ್ಬೋದು, ದೇವರ ಭಕ್ತಿಗೀತೆಗಳಿರ್ಬೋದು, ಇವುಗಳನ್ನು ಕೂಡ ಹಾಡಿದೆ. ಹೇಳ್ಬೋದಾ ಯಾವೆಲ್ಲ ಹಾಡುಗಳನ್ನು ಹಾಡಿದೆ? ಅಪ್ಪೆ ಪಾಷಾಣ ಮೂರ್ತಿ ಅಂತ. ಸೊ ಮತ್ತೆ ಅದೇ ತುಳು ಸಾಂಗ್ ಒಂದು ಕರಿಮುಗಲ ಅಂತ. ಮತ್ತೆ ಹಾಡು ರಿಲೀಸ್ ಆಗಿದೆ. ಕರಿಮುಗಲ. ಅದರ ಒಂದೆರಡು ಲೈನ್ ಹಾಡ್ಬೋದು? ಕರಿಮುಗಲ ಕನ್ನಡಿಗ ನಿನ್ನ ರೂಪ ಸಿಂಗಾರ, ಮದಿರಂಗಿ ಮದಿಟೊಂಜಿ ನಿನ್ನ ರೂಪ ಮಂದಾರ, ಅರೆಗಾಲ ಮಾಜಿನಗ ಪನಿ ಬರ್ಸ್ತಾ ಈಯಾಲ, ಈ ಉಡಲ ಬಾಕಿಲಿಡು ಬರಂದು ನನ ಬರಗಾಲ, ಹೇ ಬರಗಾಲ. ಸೂಪರ್, ಥ್ಯಾಂಕ್ ಯು. ಒಬ್ಬ ಹಿನ್ನೆಲೆ ಗಾಯಕನಾಗುವಂಥ ಶಕ್ತಿ ಇದ್ದರೆ, ಅಂಥ ಪ್ರಯತ್ನ ಇದ್ದರೆ ಅದು ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ತಾವು ಇವತ್ತು ಸಾಕ್ಷಿಯಾಗಿ ನಿಲ್ತಾ ಇದ್ದೀರಾ. ಸೊ ಸಿನಿಮಾ ಜರ್ನಿಯಲ್ಲಿ ಮೊದಲ ಹೆಜ್ಜೆನ ಇಟ್ಟಾಗಿದೆ. ಏನಿದ್ರೂ ಕೂಡ ಸಿನಿಮಾ ಮಾಡುವವರು ಅವಕಾಶವನ್ನು ಕೊಡಬೇಕು, ನಿಮ್ಮ ಜೊತೆ ನಿಲ್ಲಬೇಕು. ಜನ ನಿಂತಿದ್ದಾರೆ, ನಿಮ್ಮ ಪ್ರಯತ್ನಗಳು ನಿಂತಿದೆ, ಪರಿಶ್ರಮ ನಿಲ್ತಾ ಇದೆ.
ಸಿನಿಮಾ ರಂಗ ಇನ್ನು ಸ್ವಾಗತಿಸಿ ನಿಮ್ಮನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡಬೇಕು. ಅದು ಇವತ್ತಿನಿಂದಲೇ ಆಗಲಿ. ಕನ್ನಡ ಆಗಿರ್ಬೋದು, ತುಳು ಚಿತ್ರರಂಗ ಆಗಿರ್ಬೋದು, ನಿಮ್ಮ ಧ್ವನಿಯನ್ನು ಬಳಸ್ಕೊಳ್ಳುವಂಥ ಆಗಲಿ. ಅದರಿಂದ ಕನ್ನಡ ಚಿತ್ರರಂಗ ಆಗ್ಬೋದು, ತುಳು ಚಿತ್ರರಂಗ ಆಗಿರ್ಬೋದು, ನಿಮ್ಮ ಜೀವನ ಆಗ್ಬೋದು ಬೆಳಗಲಿ ಅಂತ ಹೇಳ್ತಾ, ಇನ್ನು ತಾವು ಒಂದಷ್ಟು ಶಾರ್ಟ್ ಫಿಲ್ಮ್ಗಳಿಗೂ ಕೂಡ ಮ್ಯೂಸಿಕನ್ನು ಮಾಡಿದ್ದೀರ. ಸೊ ನಿಮಗೆ ನಾನು ಕೇಳಬೇಕು, ಮ್ಯೂಸಿಕ್ ಮಾಡೋದು ತುಂಬ ಇಂಟ್ರೆಸ್ಟ್, ಹಾಡೋದು ಜಾಸ್ತಿ? ಹಾಡೋದು ಜಾಸ್ತಿ ಇಂಟ್ರೆಸ್ಟ್. ಓಕೆ. ಸೊ ಹಾಡೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಮ್ಯೂಸಿಕ್ ಅನ್ನುವಂಥದ್ದನ್ನು ನೀವು ಕಲಿಬೇಕಂತಲೇ ಹೋದ್ರ, ಅಥವಾ ಇಲ್ಲ, ಅಂದರೆ ಹಾಡುಗಾರನಿಗೆ ಮ್ಯೂಸಿಕ್ ಗೊತ್ತಿದ್ರೆ ಲೈಫ್ ಇದೆ ಅಂತ ಹೋದ? ಹಾಡುಗಾರನಿಗೆ ಮ್ಯೂಸಿಕ್ ನಾಲೆಜ್ ಇದ್ದರೆ ಒಂದು ಅವನಿಗೆ ಒಳ್ಳೇದು ಅಂತ. ಹಾಂ. ಓಕೆ. ನಿಮಗೆ ಮ್ಯೂಸಿಕ್ ಕಲ್ತಿರುವಂಥದ್ದು ಹಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಂ, ಅದಕ್ಕೆ ಓಕೆ. ಯಾವ ರೀತಿ ಹೆಲ್ಪ್ ಆಗುತ್ತೆ? ಈಗ ಕವರ್ ಸಾಂಗ್ಸ್ ಎಲ್ಲ ಮಾಡುವಾಗ, ಆಮೇಲೆ ಈಗ ಒಂದು ಪ್ರೋಗ್ರಾಮ್ಗಾಗಲಿ ಹೋದಾಗೆಲ್ಲ ಇನ್ಸ್ಟ್ರೂಮೆಂಟ್ ಈಗ ಪ್ಲೇಯರ್ಸ್ ಎಲ್ಲ ಯಾರು ಬೇಕಾಗಿಲ್ಲ, ನಾನೇ ನಾನೇ ಹಾಡ್ಬೋದಲ್ಲ. ಓಕೆ. ಯಾರ ಮೇಲೆ ಡಿಪೆಂಡ್ ಆಗ್ಬೇಕಂತ ಏನಿಲ್ಲ, ನಿಮಗೆ ಎಲ್ಲ ಗೊತ್ತಿದೆ. ಎಸ್. ಸೊ ಯಾವೆಲ್ಲ ವಾದ್ಯಗಳನ್ನು ಪ್ಲೇ ಮಾಡ್ತೀರಾ, ಅಂದರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಪ್ಲೇ ಮಾಡ್ತೀರಾ ತಾವು? ಕೀಬೋರ್ಡ್, ಗಿಟಾರ್, ಡ್ರಮ್ಸ್ ಇಷ್ಟನ್ನು ಪ್ಲೇ ಮಾಡ್ತೀರಾ? ಪಿಯಾನೋ. ಕೀಬೋರ್ಡ್ ಬೇರೆ, ಪಿಯಾನೋ ಬೇರೆ. ಓಕೆ ಓಕೆ. ಜನರು ಕೀಬೋರ್ಡ್ ಒಂದೇ ಪಿಯಾನೋ ಒಂದೇ ಅಂತ ತಿಳ್ಕೊಳ್ತಾರೆ, ಅದಕ್ಕೆ ಹೇಳಿ. ಓಕೆ. ಅದು ಅದರ ಬಗ್ಗೆ ಆಸಕ್ತಿಯೋ ಅಥವಾ ಅದರ ಬಗ್ಗೆ ನಾಲೆಜ್ ಅನ್ನುವಂಥದ್ದು ಕಡಿಮೆ ಇದ್ರೆ ಗೊತ್ತಾಗಲ್ಲ ನಮಗೂ. ನೀವು ಅದರಲ್ಲಿ ಎಲ್ಲ ಹೋಗಿ ಬಂದವರು, ಹಾಗೆ ನಿಮಗೆ ಖಂಡಿತ ಅದರ ಬಗ್ಗೆ ನಾಲೆಜ್ ಇದ್ದೇ ಇರುತ್ತೆ. ಇನ್ನು ತುಳು ಚಿತ್ರರಂಗ ಅಥವಾ ತುಳು ಸಿನಿಮಾ ರಂಗದ ಜೊತೆಯಲ್ಲಿ ಗುರುತಿಸಿಕೊಳ್ಳುವಂಥದ್ದು ಇರ್ಬೋದು, ಅದರಲ್ಲಿ ಒಂದಷ್ಟು ಅವಕಾಶಗಳು ಕೂಡ ಬರ್ತಾ ಇರುವಂಥದ್ದು. ತುಳು ಸಿನಿಮಾ ರಂಗ ಇವತ್ತು ನಿಮ್ಮನ್ನು ಗುರುತಿಸ್ತಾ ಇದೆ, ಮೊದಲ ವೇದಿಕೆಗಳನ್ನು ಕೊಡ್ತಾ ಇದೆ. ಏನು ಅನ್ನಿಸ್ತದೆ ಅದನ್ನು? ತುಂಬ ಖುಷಿ ಆಗ್ತದೆ. ನಾನು ಥ್ಯಾಂಕ್ಸ್ ಹೇಳಬೇಕಾದ್ರೆ ಅರ್ಜುನ ಅಣ್ಣನಿಗೆ, ಅರ್ಜುನ್ ಕಾಪಿಗಾಡ್ ಸರ್. ಆಮೇಲೆ ಅದೇ ತುಂಬ ಈಗ ಕಂಪೋಸಿಷನ್ಸ್ ಎಲ್ಲ ಸಿಗ್ತಾ ಇದೆ. ಅಬತರ ಟೀಸರ್ ಕಟ್ಟಿಗೆ ಮ್ಯೂಸಿಕ್ ಎಲ್ಲ ಮಾಡಿದ್ದೇನೆ. ಮತ್ತು ಅವಿಕಾ ಪ್ರೊಡಕ್ಷನ್ಗೆ ಯಾವುದೇ ಮ್ಯೂಸಿಕ್ ಇದ್ರೂ ನಾನೇ ಮಾಡ್ತೀನಿ. ಓಕೆ. ಒಟ್ಟಿನಲ್ಲಿ ಮ್ಯೂಸಿಕ್ನ ಜೊತೆಗೆ ಗಾಯನದ ಶಕ್ತಿಯನ್ನು ಕೂಡ ಬಳಸ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀರಾ. ಏನೇ ಆಗಲಿ, ನಿಮಗೆ ಸಿನಿಮಾ ಹಾಡುಗಳನ್ನು ಹಾಡೋದು ಇಷ್ಟ ಆಗುತ್ತಾ, ಅಥವಾ ನಿಮಗೆ ಭಕ್ತಿ ಗೀತೆಗಳು ಆ ರೀತಿ ಇಷ್ಟ ಆಗುತ್ತೆ? ಯಾವ ಹಾಡುಗಳಲ್ಲಿ? ಸಿನಿಮಾ ಹಾಡಲ್ಲಿ ಯಾವ ಹಾಡನ್ನು ಇಷ್ಟಪಡ್ತೀರಾ? ರೊಮ್ಯಾಂಟಿಕ್ ಸಾಂಗ್ಸ್ ಅಥವಾ ಅದರಲ್ಲಿ ವಿಧಗಳು? ರೊಮ್ಯಾಂಟಿಕ್ ಲವ್ ಸಾಂಗ್ಸ್. ಈಗ ಯಾವುದಾದ್ರೂ ಆಗ್ಬೋದು, ಸಿನಿಮಾ ಹಾಡಿನ ಯಾವುದಾದ್ರೂ ರೊಮ್ಯಾಂಟಿಕ್ ಹಾಡನ್ನು ಹಾಡೋದಿದ್ರೆ ನಿಮಗೆ ತುಂಬ ಫೇವ್ರೇಟ್ ಅನಿಸ್ತಿರುವಂಥದ್ದು. ಯಾಕಂದರೆ ಯಾರಿಗಾದ್ರೂ ಒಬ್ಬರಿಗೆ ಯಾವುದಾದ್ರೂ ಒಂದು ವಿಚಾರ ತುಂಬ ಇಷ್ಟ ಅಂತ ಆದಾಗ ಅದರಲ್ಲಿ ಅವರಿಗೆ ಇಷ್ಟ ಆದಂಥ ಒಂದು ಹಾಡು ಅಥವಾ ಏನಾದರೂ ಒಂದು ಇರ್ತದೆ. ಯಾವ ಹಾಡು? ಕನ್ನಡ, ಈ ಸಂಜೆ ಯಾಕೆ. ಓಕೆ, ಹಾಡಿ ಒಂದು. ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ, ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ, ಈ ಮೌನ ಬಿಸಿಯಾಗಿದೆ, ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ. ಸೂಪರ್, ಥ್ಯಾಂಕ್ ಯು. ಸೊ ನಾನು ಇಷ್ಟರವರೆಗೆ ಇಲ್ಲಿ ಬಂದಂಥ ಹಾಡುಗಾರರಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿಸಿದ್ದು ಇವತ್ತು ಕೇಳುವ ಅಂತ ಅನಿಸ್ತು, ಅಂದರೆ ಮತ್ತೆ ಅದಕ್ಕೋಸ್ಕರ ಸೂಪರ್. ಒಟ್ಟಿನಲ್ಲಿ ಇನ್ನು ಮುಂದಿನ ಕನಸುಗಳು ಏನಿದೆ ನಿಮ್ಮ ಮುಂದೆ ಅಂತ? ಪ್ಲೇ ಬ್ಯಾಕ್ ಸಿಂಗರ್ ಅಂತ ಆಗಬೇಕಂತ ತುಂಬ ಇಷ್ಟ. ಲೈಕ್ ಚಿಕ್ಕದ್ರಿಂದ ನಾನು ಅದೇ ನನ್ನ ಡ್ರೀಮ್. ಸಣ್ಣ ಇರುವಾಗಲಿಂದ ಅದೇ ಆಲೋಚನೆ, ಏನಾದರೂ ಹಿನ್ನೆಲೆ ಗಾಯಕನಾಗಿ ಬೆಳಿಬೇಕು ಅಂತ. ಸೊ ಓಕೆ, ಆ ಕನಸುಗಳು ನೆರವೇರಲಿ ಅನ್ನುವಂಥ ಆಶಯ ನಾವು ಕೂಡ ಕೊಡ್ತಾ ಇದ್ದೀವಿ. ಇನ್ನು ಆ ಒಂದು ಕನಸು ಅನ್ನುವಂಥದ್ದು ಬೇರೆ ಬೇರೆ ಸಾಧನೆಗಳಿಗೆ ನಿಮಗೆ ಕಾರಣ ಆಗ್ತದೆ. ಇವತ್ತು ನೀವು ಬೇರೆ ಬೇರೆ ವೇದಿಕೆಗಳಿಗೆ ಹೋಗಿದ್ದೀರಾ. ಇಷ್ಟು ಹೋಗಿರೋ ವೇದಿಕೆಗಳು ನಿಮಗೆ ತುಂಬ ಖುಷಿ ಕೊಟ್ಟಂಥ ಒಂದು ವೇದಿಕೆ ಯಾವುದು?
ಕೋಸ್ಟಲ್ ವುಡ್ ಅವಾರ್ಡ್ ಫಂಕ್ಷನ್. ಸೂಪರ್. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ನಜ್ಜಿ ಮಾತಾಡೋದು. ಓಕೆ, ದೊಡ್ಡ ಮಾತಾಡಿ. ದೊಡ್ಡ ನನಗೆ ಬಾರಿ ಖುಷಿ ಆಗ್ತಾನೆ. ಹಾಂ ಬಾರಿ ಖುಷಿ ಬಿಟ್ಟು ಬಾರಿ ಖುಷಿ ಆಗ್ತದೆ. ದಾದ ಪನ್ಪರ ದೊಡ್ಡ ಪುಳ್ಳಿನ ಬಗೆಟ್. ಬುದ್ಧಿನ ಬಗ್ಗೆ ದಾನಕ್ಕೆ ನನಗೆ ಅಂತ ಹೇಳಿ ಹೋಗ್ತಿ. ಟಿವಿಗೆ ನನಗೆ ರಯಪೂಜ ಅವಳು ಬಂದು ತುಂಬಾ ಆಗ್ತದೆ. ಓಕೆ, ಖಂಡಿತ ಪುಳ್ಳಿ ಡೈರೆಗೆ ಮಸ್ತ್ ಇಷ್ಟ ಆಪುನ್ ದಾದ. ಎಲ್ಲ ಬುದ್ಧಿ ಎಂತ ಬಾಳೆನೆ ನಲ್ಪನೆ ಅಂತ ಬಾಳೆನೆ ಟಿವಿಯಿಂದ ಆ ಟಿವಿಗೆ ಬಾಳೆ ಕುತ್ಕೊಂಡಿದ್ದೇನೆ ಪದಕ್ಕೆ ಪದಕ್ಕೆ ಬರುತ್ತಾನೆ ಬಾಳೆ. ಹಾ 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 ಅಪ್ಪಗ ಟಿವಿಡ್ ಪದಕ್ಕೆಂದು ತೂವೊಂದಿತ್ತಿನ ಬಾಲೈನಿ ಟಿವಿಡ್ ಬರೋದುಂಡು. ಅಜ್ಜಿ ಅಜ್ಜಿಗೆ ದೊಡ್ಡಗ ಬಾರಿ ಖುಷಿ ಅಣ್ಣಂಜಾಂಡ. ಖಂಡಿತ ಇರ್ನ ಖುಷಿ ಇಂಚನೆ ಇಪ್ಪಡು, ಇರ್ನ ಪುಳ್ಳಿಗೆ ಇರ್ನ ಆಶೀರ್ವಾದ ಏಪಲ ಇಪ್ಪಡು. ಖಂಡಿತ, ಧನ್ಯವಾದ. ಎಸ್, ಅಜ್ಜಿ ಬಹಳಷ್ಟು ಖುಷಿ ಪಟ್ಟರು. ಪುಟ್ಟ ಮಗುವಾಗಿದ್ದಾಗಲೇ ಟಿ ವಿಯಲ್ಲಿ ಏನಾದರೂ ಹಾಡು ಬಂದರೆ ಅದನ್ನು ಕೇಳ್ತಾ ಇತ್ತು ಮಗು, ನೋಡ್ತಾ ಇತ್ತು ಅಂತ. ಸೊ ಏನು ಹೇಳ್ತೀರಾ ಅಜ್ಜಿಯ ಕರೆಗೆ? ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಜ್ಜಿ ಮಾಡ್ತಾರಂತ. ಓಕೆ, ಹೇಗೆ ಅನ್ನಿಸ್ತು ಅಜ್ಜಿಯ ಕರೆ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ರೈಟ್, ಅಜ್ಜಿಯ ಕರೆಯೂ ಬಂತು, ಎಲ್ಲರೂ ಕೂಡ ಖುಷಿಯಿಂದ ಕರೆ ಮಾಡಿದ್ರು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಸ್ಪಂದನ ಟಿವಿ ಅಲ್ಲ? ಹೌದು, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೌಶಿಕ್ ಅಂತ. ಕೌಶಿಕ್, ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀರಾ ತಾವು? ನಿಶ್ಚಿತರಾಜ್ ಇದ್ದಾರೆ, ಮಾತಾಡಿ. ಹಾಯ್, ಎಂಚೊಲ್ಲರಿ? ಎಂಚಲ್ಲ ಸೌಖ್ಯತಾ? ಹಾ, ಸೌಖ್ಯ. ಪ್ರೌಡ್ ಆಫ್ ಯು ಮ್ಯಾನ್, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಕಾಲ್ ಮಾಡ್ತೀನಿ, ಮಸ್ತ್ ಖುಷಿ ಅಂತ. ಆವಡ ತಿಂಗ್ಳು ಏಪಲ ಸಪೋರ್ಟ್ ಇಲ್ಲ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಓಕೆ, ರೈಟ್, ನಾನು ಕನಸುಗಳ ಬಗ್ಗೆ ಕೇಳಿದ್ರೆ ಒಂದೇ ಮಾತು ಬರುವಂಥದ್ದು, ಹಿನ್ನೆಲೆ ಗಾಯಕ ಆಗಬೇಕು ಅನ್ನುವಂಥದ್ದು. ಖಂಡಿತ ಇಂಥ ಹಠ ಇದ್ದರೆ, ಇಂಥ ಆಸಕ್ತಿ ಇದ್ದರೆ, ಈ ರೀತಿಯ ಬೆಂಬಲ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಜೊತೆಗಿರುವವರು ಕೊಟ್ಟರೆ ಅದು ಖಂಡಿತ ಹಾಗೆ ಆಗುತ್ತೆ. ಒಂದು ಹೆಜ್ಜೆ ಬಂದಾಗಿದೆ, ಇನ್ನು ಮುಂದೆ ಹೋಗೋದು ಬಾಕಿ. ಪ್ರೋತ್ಸಾಹ ಮತ್ತಷ್ಟು ಸಿಗ್ತಾ ಇರಲಿ ಅಂತ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಕಾರ್ತಿಕ್ ಅಂತ ಸರ್, ಮಂಗಳೂರಿಂದ. ಓಕೆ, ಕಾರ್ತಿಕ್ ಅವರೇ ಮಾತಾಡಿ. ನಿಶ್ಚಿತರಾಜ್ ಇದ್ದಾರೆ ಕಾರ್ಯಕ್ರಮದಲ್ಲಿ. ನಮಸ್ತೆ ಕಾರ್ತಿಕ್. ಹಲೋ, ನಿಶ್ಚಿತ ಮಲ್ಲ ಫ್ಯಾನ್ ಇರ್ನ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇರ್ನ ಫುಲ್ ಮ್ಯೂಸಿಕ್ ಅಂತ ತೋಂದಪ್ಪಿ ಇನ್ಸ್ಟಾಗ್ರಾಮ್ ಪೇಜ್ ಅಂದೆ. ಥ್ಯಾಂಕ್ ಯು ಸೋ ಮಚ್. ಇರು ಕಾಲ್ ಮಾಡ್ತೀನ, ಮಸ್ತ್ ಖುಷಿ ಅಂತ. ಸರ್, ಇನ್ನು ಮಸ್ತ್ ಮಲ್ಲ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಧನ್ಯವಾದ ಸರ್. ಓಕೆ ಓಕೆ, ರೈಟ್. ಸೊ ಅಭಿಮಾನಿಯೋ ಅಥವಾ ಸ್ನೇಹಿತನೋ ಅಥವಾ ಗೊತ್ತಿಲ್ಲ, ಏನೋ ಒಂದು ಖುಷಿಯಿಂದ ಕರೆ ಮಾಡ್ತಾರೆ, ವಿಶ್ ಮಾಡ್ತಾರೆ. ಇವೆಲ್ಲವನ್ನು ನೋಡಿದಾಗ ಹೇಗೆ ಅನ್ನಿಸ್ತು? ಇಷ್ಟೊತ್ತು ನೀವು ನಿಮ್ಮ ಜೀವನದೆಲ್ಲ ಜರ್ನಿಯ ಬಗ್ಗೆ ಆಗಿರ್ಬೋದು, ನೀವು ಪಟ್ಟಂಥ ಪರಿಶ್ರಮ ಇರ್ಬೋದು, ಸಿಕ್ಕಿರುವಂಥ ಅವಕಾಶಗಳಿರ್ಬೋದು. ಸೊ ಕೊನೆಯ ಕರೆಯನ್ನು ಒಂದು ಸ್ವೀಕಾರ ಮಾಡಿ ಆಮೇಲೆ ಮಾತಾಡಿ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ವಿಶಾಲ್ ಅಂತ. ನಾನು ತಮ್ಮ ಹೆಸರು? ವಿಶಾಲ್ ಅಂತ. ವಿಶಾಲ್ ಚೆನ್ನೈಯಿಂದ ಕರೆ ಮಾಡಿ. ಚೆನ್ನೈಯಿಂದ ಕರೆ ಮಾಡ್ತಾ ಇದ್ದಾರೆ. ವಿಶಾಲ್ ಅವರೇ ಮಾತಾಡಿ. ನಿಶ್ಚಿತ್ ಅವರಿದ್ದಾರೆ. ಹಾಯ್ ವಿಶಾಲ್. ಹಾಯ್ ನಿಶ್ಚಿತ. ಹುಷಾರಿಲ್ಲ, ಈ ಅಲ್ಪ ಚೆನ್ನೈ ಹಿಡಿತದಿಲ್ಲ ಅನ್ನ నేను ತೂವೊಂದುಲ್ಲ ಬಂದು ಮಸ್ತ್ ಖುಷಿ ಅಂడి. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನನ್ನ ಕ್ಲಾಸ್ಮೇಟ್ ಸ್ಕೂಲಲ್ಲಿ. ರೈಟ್, ಏನೇ ಆಗಲಿ ಸ್ನೇಹಿತನ ಯಶಸ್ಸನ್ನ ತುಂಬಾ ಖುಷಿ ಪಡ್ತೀರಾ ಸರ್? ಹೌದು ಹೌದು. ನಿಜ ನಿಜ ನಿಜ. ಹೌದು, ತುಂಬಾ ಸಿಂಪಲ್ ಆಗಿರ್ತಾರೆ ಅಂತ. ಹೌದೌದು, ತುಂಬಾ. ಏನ್ ವಿಶ್ ಮಾಡ್ತೀರಾ ಅವರಿಗೆ? ಅದೇ ಜೀವನದಲ್ಲಿ ಇನ್ನೂ
ನಮ್ಮ ಫ್ರೆಂಡ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ರೈಟ್, ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಉದ್ಯೋಗದಲ್ಲಿ ಇರ್ತಾರೆ ಅಥವಾ ಅವ್ರದ್ದೇ ಆದಂತಹ ಕೆಲಸಗಳು ಇರ್ತದೆ, ಅದರ ನಡುವೆ ಚೆನ್ನೈಯಲ್ಲಿ ಇದ್ರೂ ಕೂಡ ಸ್ನೇಹಿತನ ಕಾರ್ಯಕ್ರಮ ಇದೆ, ಸ್ನೇಹಿತ ಇವತ್ತು ಸ್ಪಂದನ ಟಿವಿಲಿ ಬರ್ತೇನೆ ಅಂತ ಹೇಳುವಾಗ ಒಂದು ಕರೆ ಮಾಡಿ ವಿಶ್ ಮಾಡುವ ಅಂತ ಮನಸ್ಸು ಮಾಡಿ ತುಂಬ ಖುಷಿ ಆಯ್ತು ನನಗೆ. ತುಂಬ ಖುಷಿ ಆಯ್ತು. ಓಕೆ, ರೈಟ್. ನಾನು ಆಗ ಕೇಳ್ತಾ ಇದ್ದೆ ನಿಮ್ಮ ಹತ್ರ, ಎಷ್ಟೊಂದು ಜನ ಕರೆ ಮಾಡಿದರು, ಮನೆಯವರು ಇರ್ಬೋದು ಅಥವಾ ಅಜ್ಜಿಯಿಂದ ಹಿಡಿದು ಸ್ನೇಹಿತರು ಇರ್ಬೋದು, ಈಗಷ್ಟೇ ಚೆನ್ನೈಯಿಂದ ಕರೆ ಮಾಡಿದರು, ಎಲ್ಲರ ವಿಶಸ್ಸನ್ನು ಪಡ್ಕೊಂಡು ಈಗ ನಿಮ್ಮ ಜರ್ನಿಯನ್ನು ಬಾಲ್ಯದಿಂದ ಇಲ್ಲಿವರೆಗೆ ಮಾತನಾಡ್ತಾ ಬಂದ್ರಿ, ಏನೇನೆಲ್ಲ ಆಯಿತು, ಯಾವ ರೀತಿ ಎಲ್ಲ ಆಯಿತು, ಒಂದಷ್ಟು ಹಾಡುಗಳಿಗೆ ಮ್ಯೂಸಿಕನ್ನು ಕೊಟ್ರಿ, ಅಡ್ವರ್ಟೈಸ್ಮೆಂಟ್ಗಳಿಗೆ ಮ್ಯೂಸಿಕನ್ನು ಕೊಟ್ರಿ, ಒಂದಷ್ಟು ಹಾಡುಗಳಿಗೆ ಧ್ವನಿ ಆದ್ರಿ, ಸಿನಿಮಾ ರಂಗದಲ್ಲೂ ಕೂಡ ಆಫರ್ಗಳು ಬರ್ತಾ ಇದೆ, ಎಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ. ಕಾರ್ಯಕ್ರಮ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಲೈಕ್ ನಿಮ್ಮ ಜೊತೆ ಮಾತಾಡಿ, ಓಕೆ, ಆಮೇಲೆ ಕಾಲ್ಸ್ ಬಂದು ನನಗೆ ಆಗ್ತುಂಟು, ನಾನು ಸರಿ ದಾರಿಯಲ್ಲಿ ನಾನು ಅಚೀವ್ ಮಾಡ್ತಿದ್ದೀನಿ ಅಂತ ಒಂದು ಫೀಲ್ ಆಯಿತು ನನಗೆ ಕಾಲ್ಸ್ ಎಲ್ಲ ಕೇಳಿ. ನಿಜವಾಗ್ಲೂ ಕೂಡ ಇಂಥ ಸಂದರ್ಭಗಳು ಬಂದಾಗಲಿ ಪ್ರತಿಭೆಗೆ ಒಂದು ಖುಷಿ ಆಗುತ್ತೆ, ಏನೋ ಒಂದು ಮಾಡ್ತಾ ಇದ್ದೀನಿ ನಾನು, ಇನ್ನಷ್ಟು ಸಾಧನೆ ಮಾಡಬೇಕು ಅಂತ. ಈ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ನಿಮಗೆ ಒಂದಷ್ಟು ಜವಾಬ್ದಾರಿ ಹೆಚ್ಚಿರ್ತದೆ, 106 ಜನ ನೋಡಿರ್ತಾರೆ ಕಾರ್ಯಕ್ರಮವನ್ನು. ಸೊ ಪ್ರತಿಭೆ ಒಳ್ಳೆಯದಾಗಲಿ ಅನ್ನುವಂಥದ್ದು ಅವರ ಆಶೀರ್ವಾದವನ್ನು ಮನಸ್ಸಿಂದ ಕೊಟ್ಟಿರ್ತಾರೆ. ಸೊ ಆ ಆಶೀರ್ವಾದ ಜೊತೆಯಲ್ಲಿ ಒಂದಷ್ಟು ಜವಾಬ್ದಾರಿಯ ಮೂಲಕ ಸಿನಿಮಾ ರಂಗ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ನಿಮ್ಮ ಪ್ರತಿಭೆ ಅನ್ನುವಂಥದ್ದು ಸದಾ ಪ್ರಜ್ವಲಿಸ್ತಾ ಇರಲಿ ಅನ್ನುವಂಥದ್ದು ಆಶಯವನ್ನು ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಾನು ಕೇಳಬೇಕು ನಿಮ್ಮ ಹತ್ರ ಒಂದು ವಿಚಾರ. ನೀವು ಕೂಡ ಕಷ್ಟಪಟ್ಟು 6 ತಿಂಗಳು ಲಾಕ್ಡೌನಲ್ಲಿ ಹಿಂಡಿ ಹಿಪ್ಪೆಕಾಯಿ ಆಗಿ ಕಷ್ಟಪಟ್ಟು ಏನೋ ಬಂದಿದ್ದೀರಾ, ಅದರ ನಡುವೆಯಲ್ಲಿ ನಿಮಗೆ ಈ ಜರ್ನಿಯಲ್ಲಿ ತುಂಬ ಕಷ್ಟಗಳು ಎದುರಾಗಿತ್ತು. ಆದರೆ ಈ ಕಲಾ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಕ್ಷೇತ್ರ ಇರಲಿ, ಪ್ರತಿಯೊಬ್ಬ ಪ್ರತಿಭೆಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆದರೂ ಕೂಡ ಅದೆಷ್ಟು ಜನರಿಗೆ ನನಗೆ ಸಕ್ಸಸ್ ಇಲ್ಲ ಅನ್ನುವಂಥ ಕೊರಗು ಇರ್ತದೆ, ಇನ್ನೂ ಕೂಡ ನನಗೆ ಸಾಧ್ಯ ಆಗ್ತಿಲ್ಲ, ಇನ್ನೂ ಕೂಡ ನನ್ನಿಂದ ಸಾಧ್ಯ ಇಲ್ವೋ, ನನ್ನ ಜರ್ನಿ ಇಷ್ಟೇನೋ, ಅಥವಾ ನಮಗೆ ಅವಕಾಶಗಳು ಸಿಗೋದಿಲ್ವ ಅಂತ ಇಂಥ ಗೊಂದಲ ತುಂಬ ಜನರಿಗೆ ಇರ್ತದೆ, ನಿರಾಸೆಗಳಿರ್ತದೆ. ಸ್ವಂತವ್ರಿಗೆ ಏನಾದರೂ ಹೇಳಬೇಕಂತ ಹೇಳಿದ್ರೆ ಏನು ಹೇಳ್ಬೋದು ನೀವು ಅಂತ? ಲಾಕ್ಡೌನ್ ಟೈಮಿಗೆ ಆಗಿದ್ದು ನನಗೆ. ಆ್ಯಕ್ಚುಲಿ ನಾನು ಮುಂಬೈಗೆ ಹೋದ ಮೇನ್ ರೀಸನ್ನೇ ನಾನು ಮ್ಯೂಸಿಕಲ್ಲಿ ಮೇಲೆ ಬರಬೇಕಂತ. ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಮುಂಬೈಯಲ್ಲಿ ತುಂಬ ಅವಕಾಶಗಳು ಉಂಟಂತ ಹೇಳಿದರು. ಸೊ ಅದಕ್ಕೋಸ್ಕರ ಮ್ಯೂಸಿಕ್ ಗ್ರೇಡ್ ಜೊತೆ ಅಲ್ಲಿ ಹೋದದ್ದು. ಸೊ ನನ್ನ ಬ್ಯಾಡ್ ಲಕ್ಕ ಅಂತ ಒಂದು ಯೋಚನೆ ಸ್ಟಾರ್ಟ್ ಆಯಿತು ಲಾಕ್ಡೌನ್ ಟೈಮಿಗೆ. ನಾನು ಕೆಟ್ಟ ಟೈಮಿಗೆ ಇಲ್ಲಿ ಬಂದು ಹಾಗೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಮಂಗಳೂರಿಗೆ ಬಂದು ಎಲ್ಲ ಸರಿ ಆಯಿತು. ಓಕೆ, ಸ್ವಂತ ನಿಮ್ಗೆ ಹೇಗೆ ಅನ್ನಿಸ್ತು ಬ್ಯಾಡ್ ಟೈಮ್ ಅಂತ? ಅದೇ ರೀತಿಯಲ್ಲಿ ತುಂಬ ಜನರಿಗೆ ಅನ್ನಿಸ್ತಾ ಇರ್ಬೋದು. ಸೊ ಅವ್ರಿಗೆ ಏನಾದರೂ ಹೇಳೋದಿದ್ರೆ ನೀವು ಕಿವಿ ಮಾತು ಹೇಳ್ಬೋದು ಅಂತ ಹೇಳಿ. ಮಾತಂದರೆ ನನ್ನ ಪೇರೆಂಟ್ಸ್ ಮೇಯ್ನ್ ಕಾರಣ ಇದಕ್ಕೆ. ಲೈಕ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮ್ಯೂಸಿಕ್ಕಿಗೋಸ್ಕರ. ನಾನು ಮ್ಯೂಸಿಕ್ಗೆ ಮೇಲೆ ಬರಬೇಕಂದ್ರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಇದೇ ಹೇಳೋದು, ಯಾರೇ ಒಬ್ಬ ಇರಲಿ, ಟ್ಯಾಲೆಂಟ್ ಎಲ್ಲರಿಗೂ ಇರ್ತದೆ, ದೇವರೆಲ್ಲರಿಗೂ ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಮಕ್ಕಳದು ಟ್ಯಾಲೆಂಟನ್ನೇ ತಾಯಿಗಳು ಪ್ರೋತ್ಸಾಹಿಸಬೇಕು. ಮನೆಯವರು ಪ್ರೋತ್ಸಾಹ ನೀಡಿದರೆ ಖಂಡಿತ ಟ್ಯಾಲೆಂಟ್ ಮಕ್ಕಳಿಗೆ ಆಸೆ ಇರ್ತದೆ. ಲೈಕ್ ಅವರು ಒಂದು ಡ್ರೀಮ್ ಇರ್ತದೆ, ನನ್ನ ಇದು ಈ ಥರ ಆಗಬೇಕು. ಅದಕ್ಕೆ ಪೋಷಕರ ಪ್ರೋತ್ಸಾಹ ಸಿಕ್ಕಾಗ ಆ ಪ್ರತಿಭೆ ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಿಮಗೆ ಆ ಪ್ರೋತ್ಸಾಹ ಸಿಕ್ತು, ಸ್ನೇಹಿತರ ಬೆಂಬಲ ಸಿಕ್ತು, ಎಲ್ಲವೂ ಸಿಕ್ಕಿ ಇವತ್ತು ಯಶಸ್ಸಿನ ಒಂದು ಹಂತಕ್ಕೆ ತಲುಪಿದಿರ. ಇನ್ನಷ್ಟು ಯಶಸ್ಸು ನಿಮ್ಮದಾಗಲಿ ಅನ್ನುವಂಥ ಪ್ರಾರ್ಥನೆ ಅಥವಾ ಶುಭ ಹಾರೈಕೆಗಳ ಜೊತೆಯಲ್ಲಿ ಹಲವಾರು ಸಿನಿಮಾ ಹಾಡುಗಳಿಗೆ ಹಾಡಿದಂಥ ಅದ್ಭುತ ಗಾಯಕ ಅನ್ನುವಂಥ ಗೌರವದ ಜಾಗ ಜನರ ಮನಸ್ಸಿನಲ್ಲಿ ನಿಮಗೆ ಸಿಗುವಂತಾಗಲಿ ಅನ್ನುವಂಥ ಮಾತಿನ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ ಜೀವನದ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿರೋದಕ್ಕೆ, ನಮಗೆ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರೋದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ ನಿಶ್ಚಿತ್ ರಾಜ್ ಅನ್ನುವಂಥ ಪ್ರತಿಭೆ ಯಾವ ರೀತಿಯಲ್ಲಿ ಪರಿಶ್ರಮ ಪಟ್ಟರು, ಜೊತೆಗೆ ಯಾರೆಲ್ಲ ಬೆಂಬಲ ಸಿಕ್ಕಿತ್ತು, ಹೇಗೆಲ್ಲ ಜೀವನ ಅನ್ನುವಂಥದ್ದು ತಿರುಗಾಡಿಯೂ ಕೂಡ ಒಂದು ಯಶಸ್ಸಿನ ಹಂತಕ್ಕೆ ತಲುಪಿದ್ದಾರೆ. ಮುಂದೊಂದು ದಿನ ಅದ್ಭುತ ಗಾಯಕನಾಗಿ ವಿಜೃಂಭಿಸಲಿಕ್ಕಿರುವಂಥ ಪ್ರತಿಭೆ ಇವರು. ಈಗಾಗಲೇ ಭರವಸೆಯ ಉದಯೋನ್ಮುಖ ಗಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಆ ಭರವಸೆ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ನಿಜ ಆಗಲಿ ಅನ್ನುವಂಥ ಆಶಯದ ಜೊತೆಗೆ
ನಿಮ್ಮಲ್ಲೂ ಕೂಡ ಪ್ರತಿಭೆ ಇದ್ದರೆ, ನಿಮ್ಮಲ್ಲೂ ಕೂಡ ಪ್ರತಿಭೆಯ ಬಗ್ಗೆ ಹಠ, ಉತ್ಸಾಹ, ಆಸಕ್ತಿಗಳಿದ್ದರೆ ನಿಮಗೂ ಕೂಡ ಒಂದಷ್ಟು ಜೊತೆಗಾರರು ಸಿಗ್ತಾರೆ, ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಕಾಯ್ತಾ ಇರಿ, ಪ್ರಯತ್ನಿಸ್ತಾ ಇರಿ ನಿರಂತರವಾಗಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಹಾಂ